ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ. ಇದು ಲಾಸ್ಟ್ ನೋಡುವ. ಅರ್ಜುನ ಉವಾಚ ಸನ್ಯಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿ ಸುದನ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನ್ ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ನೋಡಿ, ಇಲ್ಲಿ ತ್ಯಾಗ ಮತ್ತೆ ಸನ್ಯಾಸದ ಇದರ ಉದ್ದೇಶ ನಾನು ತಿಳಿಯಲು ಬಯಸುತ್ತೇನೆ. ಇಲ್ಲಿ ಕೃಷ್ಣ ಅರ್ಜುನ ಅವನಿಗೆ ಅಂತ ಹೇಳಿದು, ಒಂದು ಕೇಶಿ ರಾಕ್ಷಸ, ಕೇಶಿನಿ ಸುಧನ ಅಂದ್ರೆ ಕೇಶಿ ರಾಕ್ಷಸ ಇಲ್ಲಿ ಕಾಣ್ತದಲ್ಲ, ಇವನನ್ನು ಕೊಂದದಕ್ಕೆ ಕೇಶಿನಿ ಸುಧನ. ಮತ್ತೆ ಇನ್ನೊಂದು ಹೆಸರು ಋಷಿಕೇಶ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ, ಋಷಿಕ ಈಶ. ಕೃಷ್ಣನಿಗೆ ಈ ಹೆಸರನ್ನು ಹೇಳಿ ಅವ ಹೇಳ್ತಿದ್ದ. ಮತ್ತೆ ಹೇಳ್ತಿದ್ದಾನೆ, ತ್ಯಾಗ ಮತ್ತೆ ಸನ್ಯಾಸ, ತ್ಯಾಗ ಮತ್ತು ಸನ್ಯಾಸ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ಅಂತ ಕೇಳ್ತಿದ್ದಾನೆ. ಎಸ್, ಕೃಷ್ಣ ಹೇಗೆ ಅಂತ ಹೇಳ್ತಿದ್ದಾನೆ ನೋಡಿ. ಶ್ರೀ ಭಗವಾನ್ ಉವಾಚ ಕಾಮಯಾನಾಂ ಕರ್ಮಾಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲ ತ್ಯಾಗಂ ರಾಹುಸ್ತ್ಯಾಗಂ ವಿಚಾಕ್ಷಣ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಕ ಬಯಕೆಯಿಂದ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲಾ ಕರ್ಮಫಲಗಳನ್ನು ಬಿಟ್ಟು ಬಿಡುವುದೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ನೋಡಿ, ಈಗ ಜನರು ಎಂತ ಎಣಿಸಿದ್ದಾರೆ, ಆ ಕಾವಿ ಬಟ್ಟೆ ಧರಿಸಿದ್ರೆ ಅದು ಸನ್ಯಾಸ, ಆದ್ರೆ ಅದು ತಪ್ಪು. ಸನ್ಯಾಸ ಅಂದ್ರೆ ನೀವು ಕೂಡ ಸನ್ಯಾಸ ಆಗ್ಬಹುದಂತೆ, ಮಾತಾಜಿನವರು ಕೂಡ ಸನ್ಯಾಸಿ ಆಗ್ಬಹುದು. ಎಂತ ಸನ್ಯಾಸಿ? ಐಕ ಬಯಕೆ. ನಾವೀಗ ನಮ್ದು ಇಂದ್ರಿಯ ಸುಖ, ಅದು ಬೇಕು ಇದು ಬೇಕೆಲ್ಲ ಹೇಳ್ತದೆ. ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವಾ, ಆಗ ಅವರನ್ನು ಸನ್ಯಾಸಿ ಎಂದು ಕರಿಬೇಕಂತ. ಖಾಲಿ ಕಾವಿ ಬಟ್ಟೆ ಧರಿಸುವುದನ್ನು ಸನ್ಯಾಸಿ ಆಗುದಲ್ಲ, ಐಕ ಇಂದ್ರಿಯಗಳನ್ನು ಕಂಪ್ಲೀಟ್. ನಾವು ಹೇಗಾಗ್ತದೆ ಅಂದ್ರೆ ನಮ್ಗೆ ಮಿನಿಟ್ಗೆ ಅದು ಬೇಕು ಇದು ಬೇಕು, ನಮ್ಮ ಇಂದ್ರಿಯ ಮನಸ್ಸು ತುಂಬಾ ಚಂಚಲ, ಪೂರ್ತಿ ಹೋಗ್ತಾ ಇರ್ತದೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ. ಮತ್ತೆ ಎಲ್ಲ ನಾವು ನಮ್ಮ ಮನಸ್ಸಿನ ಗುಲಾಮನಾಗಿ ನಾವು ಬೇಡದೆಲ್ಲ ಮಾಡ್ತೇವೆ, ಇಂದ್ರಿಯ ಸುಖಕ್ಕೆಲ್ಲ ಹೋಗ್ತೇವೆ. ಆದ್ರೆ ಯಾವಾಗ ನಾವು ದೃಢ ಸಂಕಲ್ಪದಿಂದ, ಅಂದ್ರೆ ಇನ್ನು ನನ್ನ ಮನಸ್ಸು ಹೇಳಿದ ಕೇಳುವುದಿಲ್ಲ, ನಾನು ನನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಅಂತ ದೃಢ ನಿರ್ಧಾರ ನಾವು ಇರ್ತೇವಾ, ಅಲ್ಲಿಂದ ನಾವು ಸನ್ಯಾಸ, ಅದೇ ನಿಜವಾದ ಸನ್ಯಾಸ ಎಂದು ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ತ್ಯಾಗ ಅಂದ್ರೆ ಅಂತ, ಎಲ್ಲಾ ಕರ್ಮಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಕರ್ಮವನ್ನು ಬಿಡುವುದಲ್ಲ, ಕರ್ಮ ಫಲವನ್ನು ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಕರ್ಮಫಲ ಅದಕ್ಕೆ ಹೇಳುವುದು ನಿಷ್ಕಾಮ ಕರ್ಮಯೋಗ ಅಂತ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಟೋಟಲಿ ಕೃಷ್ಣನ ಮೇಲೆ ಡಿಪೆಂಡ್. ಕೆಲಸ ಮಾಡ್ತೇವೆ ಆದ್ರೆ ಯಾವುದೇ ಒಂದು ಇಚ್ಛೆ ಇಲ್ಲ, ಕೃಷ್ಣನಿಗೋಸ್ಕರ ಕೆಲಸ ಮಾಡುದು. ಕೃಷ್ಣ ಹೇಳಿದಾನೆ, ನಾವು ಎಂತಂದ್ರೆ ಮನಸ್ಸಿಗೆ 8 ಗಂಟೆ ನಾವು ಕೆಲಸ ಮಾಡ್ಬೇಕು, 8 ಗಂಟೆ ಕೆಲಸ ಮಾಡು, ಆರಾಮ್ಸೆ ಪೀಸ್ಫುಲ್ ಆಗಿರು. ಅಂದ್ರೆ ಯಾವ್ದು ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಡ, ಕೃಷ್ಣನಿಗೆ ಬಿಡು ಇದನ್ನು. ಇದಕ್ಕೆ ತ್ಯಾಗ ಅಂತ ಹೇಳ್ತಾರೆ. ಹಾಗಾಗಿ ಸನ್ಯಾಸ ಮತ್ತೆ ತ್ಯಾಗವನ್ನು ಜನರು ತಪ್ಪಾಗಿ ತಿಳಿತಾರೆ. ಅಲ್ಲಿ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಇದನ್ನು ತಿಳಿಯಬೇಕು. ಎಲ್ಲಾ ಬಗೆಯ ಕಾಮ್ಯಕರ್ಮಗಳು ದೋಷ ಮುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕು ಎಂದು ಕೆಲವರು ವಿದ್ವಾಂಸರು ಹೇಳ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಎಸ್, ಯಜ್ಞದಾನ ತಪ ಕರ್ಮ ನಾ ತಯಾಜ್ಯಂ ಕಾರ್ಯಂ ಏವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿನಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಅಂದ್ರೆ ಇದು ಇಲ್ಲಿ ನಿಮ್ಗೆ ಕಾಣ್ತಿರೋದು ಯಜ್ಞ, ಇದು ಈ ಯುಗಕ್ಕೆ ಅಲ್ಲ, ಯಜ್ಞ ತ್ರೇತಾಯುಗಕ್ಕೆ. ಹಾಗಾಗಿ ಈ ಯುಗಕ್ಕೆ ಯಾವ್ದು ಯಜ್ಞ? ಹರಿನಾಮ ಸಂಕೀರ್ತನ ಯಜ್ಞ. ಹಾಗಾಗಿ ನಾವು ಅದನ್ನು ಮಾಡ್ಬೇಕು.
ಯಾವ, ಮತ್ತೆ ಇಲ್ಲಿ ನಾವು ಇದರ ಬಗ್ಗೆ ಸ್ವಲ್ಪ ತಿಳಿಯುವ. ನೋಡಿ, ಇದು ದಕ್ಷ ಪ್ರಜಾಪತಿ ರಾಜ. ದಕ್ಷ ಎಂತಾಗ್ತದೆ, ಸತಿ ಶಿವನ ಹೆಂಡತಿ, ಸತಿ ದಕ್ಷನ ಮಗಳು. ಇವ ದೊಡ್ಡ ಇದು ಎಂತ ಹೇಳುದು, ಯಾಗೆಲ್ಲ ಮಾಡ್ತಾ ಇರ್ತಾನೆ, ಅಲ್ಲಿ ಶಿವನಿಗೆ ಯಾವುದೇ ರೆಸ್ಪೆಕ್ಟ್ ಕೊಡುವುದಿಲ್ಲ. ಮತ್ತೆ ಎಂತಾಗ್ತದೆ, ಸತಿಗೆ ಸಿಟ್ಟು ಬರ್ತದೆ, ಸತಿ ಆ ಯಜ್ಞಕ್ಕೆ ಹಾರ್ತಾಳೆ, ಮತ್ತೆ ಅವಳು ಸಾಯ್ತಾಳೆ. ಇದನ್ನು ತಿಳಿದು ಶಿವ ಎಂತ ಮಾಡ್ತಾನೆ, ಕೋಪದಿಂದ ದಕ್ಷನ ತಲೆಯನ್ನು ಕಡಿತಾನೆ. ಮತ್ತೆಂತಾಗ್ತದೆ, ಮತ್ತೆ ದಕ್ಷನಿಗೆ ಅವನಿಗೆ ಅವನ ತಪ್ಪಿನ ಅರಿವು ಗೊತ್ತಾಗ್ತದೆ. ನೋಡಿ, ಇದು ನಮ್ಗೆ ವಿಷಯ ಆಚಾರ್ಯ ಹೇಳ್ತಾರೆ, ಶಾಸ್ತ್ರದಲ್ಲಿ ತುಂಬಾ ಎಕ್ಸಾಂಪಲ್ ಉಂಟು. ಅವರಿಗೆ ಇಮಿಡಿಯೇಟ್ ಅವರ ತಪ್ಪಿನ ಅರಿವು ಗೊತ್ತಾಗ್ತದೆ. ನಮ್ಗೆ ಹಾಗೆಲ್ಲ, ನಾವು ಮಾಡ್ತಾ ಇರ್ತೇವೆ, ಆದ್ರೆ ನಮ್ಗೆ ತಪ್ಪಿನ ಅರಿವು ಗೊತ್ತಾಗುದಿಲ್ಲ. ಆಚಾರ್ಯ ಹೇಳ್ತಾರೆ, ಒಬ್ಬ ಗ್ರೇಟ್ ಮ್ಯಾನ್ ಯಾವಾಗ ಆಗೋದು, ಗ್ರೇಟ್ ಯಾವಾಗ ಆಗುದು ಅಂದ್ರೆ ಯಾವಾಗ ಒಂದು ತಪ್ಪಿನ ಅರಿವು ಅವನಿಗೆ ಗೊತ್ತಾಗ್ಬೇಕಂತೆ, ಅಲ್ಲಿಂದ ಅವ ಗ್ರೇಟ್ ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಇದು ನಾವು ಒಂದು ತಿಳಿಯುವಂತ ವಿಷಯ. ಇಲ್ಲಿಂದ ನಾವು ಇದರಿಂದ ನಾವು ಆ ಒಂದು ವಿಷಯವನ್ನು ನಾವು ತೆಗೆದು ನಮ್ಮ ಜೀವನಕ್ಕೆ ಅಳವಡಿಸಬೇಕು. ಯಾಕಂದ್ರೆ ನಾವು ಮಾಡಿದ ತಪ್ಪು ನಮ್ಗೆ ಇಮಿಡಿಯೇಟ್ ಗೊತ್ತಾಗ್ಬೇಕು, ಮತ್ತೆ ಇಮಿಡಿಯೇಟ್ ಅಲ್ಲಿ ನಾವು ಎಂತಂದ್ರೆ ಪಶ್ಚಾತ್ತಾಪ ಪಡ್ಬೇಕಂತೆ. ಯಾಕೆ ನನ್ನಿಂದ ಆಯ್ತು, ಮತ್ತೆ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನಿಂದ ತಪ್ಪಾಗಿದೆ, ನಾನು ದೊಡ್ಡ ಒಂದು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಂತೆ. ಹಾಗಾಗಿ ಇಲ್ಲಿ ಅದನ್ನು ಅವರು ಹೇಳ್ತಿದ್ದಾರೆ ನಮ್ಮ ಆಚಾರ್ಯ ಪ್ರಭುಪಾದ. ಮತ್ತೆ ಎಂತಾಯ್ತು, ಶಿವನಿಗೆ ಸಿಟ್ಟು ಬಂದು ಶಿವ ಅವನ ತಲೆಯನ್ನು ಕಡಿತಾರೆ. ಕಡಿದ ಮೇಲೆ ಅದೇ ಅವನಿಗೆ ಅವನ ತಪ್ಪು ಅರಿವಾಗ್ತದೆ, ಮತ್ತೆ ಅವನಿಗೆ ಗೋಟಿದ್ದು ತಲೆಯನ್ನು ಹಾಕ್ತಾನೆ. ಮತ್ತೆ ಅವ ಯಜ್ಞ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಶಿವ ಕೂಡ ಬರ್ತಾನೆ. ನೋಡಿ, ಆ ಯಜ್ಞ ಮಾಡುವಾಗ ಇಮಿಡಿಯೇಟ್ ಆಗಿ ಕೃಷ್ಣ ಬಂದಂತೆ ನಿಮ್ಮ ಮೇಲೆ ಕಾಣ್ತದೆ. ಹಾಗಾಗಿ ದೇವರು ಬರ್ತಾರೆ, ಆದ್ರೆ ನಾವು ಆಚಾರ್ಯ ಹೇಳ್ತಾರೆ ನಾವು ಅದಕ್ಕೆ ಕ್ವಾಲಿಫೈ ಆಗಿರ್ಬೇಕಂತ. ಈಗ ಎಂತಂದ್ರೆ ನಮ್ದು ಕ್ವಾಲಿಫಿಕೇಶನ್ ಏನಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ದೇವರು ಬರ್ಬೇಕಂತ, ಅದು ಸಾಧ್ಯವಿಲ್ಲ. ಕೆಲವರು ಹೇಳ್ತಾರೆ, ಏನು ಪ್ರಭುಜಿ ಅವರೇ, ಈಗ ಕೊರೋನಾ ಎಲ್ಲ ಬಂದಿದೆ, ದೇವರು ಎಂತ ಮಾಡ್ತಿದ್ದಾರೆ, ದೇವರು ಯಾಕೆ ಬರುವುದಿಲ್ಲ? ದೇವರು ಹಾಗೆ ಎಲ್ಲ ಬರುವುದಿಲ್ಲ, ದೇವರು ತುಂಬಾ ಬಿಸಿ. ದೇವರು ಅವರ ಶುದ್ಧ ಭಕ್ತರ ಕರೆಗೆ ಮಾತ್ರ ಬರುವುದು, ಇಲ್ಲದ್ರೆ ದೇವರ ಜನಗಳಿದ್ದಾರೆ ಅವರನ್ನು ಕರೆಯುವುದು. ಮತ್ತೆ ಎಂತ ಅಂದ್ರೆ ನೋಡಿ, ನಾವು ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು. ನಾವು ಅಷ್ಟು ಪಾಪ ಮಾಡಿದ್ದೇವೆ, ಅಷ್ಟು ನಾವು ಪ್ರಕೃತಿಯನ್ನು ವಿನಾಶ ಮಾಡಿದ್ದೇವೆ, ಅಷ್ಟು ಪ್ರಾಣಿಗಳನ್ನು ಕೊಂದಿದ್ದೇವೆ, ಮತ್ತೆ ಇದಕ್ಕೆಲ್ಲ ರಿಯಾಕ್ಷನ್ ಉಂಟೆ. ಹಾಗಾಗಿ ಅದಕ್ಕೆ ಎಂತ ಹೇಳುದು, ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತೂ ಇದಕ್ಕೆ ವ್ಯತ್ಯೆ ಪಡುವುದಿಲ್ಲ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ, ಇದಕ್ಕೆ ಒಂದು ಉದಾಹರಣೆ ಹೇಗೆ ಅಂದ್ರೆ, 1971ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಆಯ್ತು. ಇಂಡಿಯಾ ಪಾಕಿಸ್ತಾನ್ ವಾರ್ ಆಗುವಾಗ ಆಗ ನಮ್ಮ ಆಚಾರ್ಯರು ಸ್ವಲ್ಪ ಅಂದ್ರೆ ಫೇಮಸ್ ಆಗಿದ್ರು, ತುಂಬಾ ದೇವಸ್ಥಾನ ಕಟ್ಟಿದ್ರು. ಹಾಗಾಗಿ ಒಬ್ಬಳು ಕೋಲ್ಕತ್ತಾದಲ್ಲಿ ಇದ್ರು ನಮ್ಮ ಆಚಾರ್ಯರು, ಅಲ್ಲಿಗೆ ಒಬ್ಳು ನ್ಯೂಸ್ನವಳು ಬಂದು ಹೇಳ್ತಾಳೆ, ಸ್ವಾಮೀಜಿ ಪೂರ್ತಿ ಭಾರತವೇ ಕತ್ತಲೆ, ಅಂದ್ರೆ ಬಾಂಬ್ ಹಾಕಿದ್ದಾರೆ, ಈಗ ಪೂರ್ತಿ ಎಲ್ಲವೂ ನಾಶವಾಗ್ತದೆ. ಅದಕ್ಕೆ ನಮ್ಮ ಆಚಾರ್ಯ ಹೇಳಿದ್ರು ಅವಳಿಗೆ, ಎಂತಾಗ್ಲಿಕ್ಕೆ ಉಂಟು ಅದಕ್ಕೆ? ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ, ದುಃಖಾಲಯಂ ಅಶಾಶ್ವತಂ, 8ನೇ ಅಧ್ಯಾಯದಲ್ಲಿ ಉಂಟು, ದುಃಖಾಲಯಂ ಅಶಾಶ್ವತಂ. ಹಾಗಾಗಿ ಈ ಲೋಕವು ದುಃಖಾಲಯವೇ ಅಂತ ಹೇಳ್ತಾರೆ. ಇಲ್ಲ ಸ್ವಾಮೀಜಿ, ಇನ್ನು ಪೂರ್ತಿ ಇದಾಗ್ತದೆ, ಅಂದ್ರೆ ಪೂರ್ತಿ ಇದರಿಂದ ಇಂಡಿಯಾವೇ ನಾಶವಾಗ್ತದೆ. ಹಾಗೆ ಅಲ್ಲ, ಕೃಷ್ಣ ಹೇಳಿದಾನೆ, ಎಂತಾಗ್ಲಿಕ್ಕೆ ಉಂಟು, ಅದಾಗ್ತದೆ. ಹಾಗಾಗಿ ಶುದ್ಧ ಭಕ್ತರು ನೋಡಿ, ಶುದ್ಧ ಭಕ್ತರಿಗೆ ಇದು ಗೊತ್ತುಂಟು, ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ನಾವು ಎಂತ ಎಣಿಸ್ತೇವೆ, ಇದನ್ನು ಸುಖಾಲಯಂ ಅಂತ ಭಾವಿಸಿದ್ದೇವೆ, ಇದು ದುಃಖಾಲಯಂ. ಕೃಷ್ಣ ಹೇಳಿದ ಮೇಲೆ ದುಃಖಾಲಯಮೇ, ಅದ್ರಲ್ಲಿ ನೆಕ್ಸ್ಟ್ ಕ್ವಶನ್ ಇಲ್ಲ. ಆದ್ರೆ ನಾವು ಅದನ್ನು ಸುಖಾಲಯಂ ಅಂತ ಭಾವಿಸ್ತೇವೆ. ಇದು ನಮ್ಗೆ ಮತ್ತೆ ಶುದ್ಧ ಭಕ್ತರಿಗೆ ಇರುವ ವ್ಯತ್ಯಾಸ. ಹಾಗಾಗಿ ನೋಡಿ, ಕೃಷ್ಣ ಅಲ್ಲಿ ಇಮಿಡಿಯೇಟ್ ಬರ್ತಾನೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಯಾವಾಗ ಸಂಕೀರ್ತನೆ ಯಜ್ಞ ಮಾಡ್ತೇವ ಕೃಷ್ಣ ಬರ್ತಾನೆ, ಆದ್ರೆ ನಮ್ಗೆ ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ನಮ್ಗೆ? ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕ್ಯಾಟ್ರಾಕ್ಟ್ ಆಗಿದೆ, ಪರೆ ಬಂದಿದೆ, ಈ ಕಣ್ಣಲ್ಲಿ ಕಾಣುವುದಿಲ್ಲ. ನಾವು ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಅಡ್ವಾನ್ಸ್ ಆಗಬೇಕು. ನಾವು ಅದರಲ್ಲಿ ಮುನ್ನಡೆ ಸಾಧಿಸಲಿ, ನಮ್ಗೆ ಎಲ್ಲವೂ ಹಾಗೇ ಕಾಣ್ತದೆ. ಕೃಷ್ಣ ಹೇಗೆ ಹೇಳಿದಾನೆ ಭಗವದ್ಗೀತೆಯಲ್ಲಿ ಹಾಗೆ ಕಾಣ್ತದೆ. ಈಗ ನಾವು ಆ ಸ್ಥಿತಿಯಲ್ಲಿ ಇಲ್ಲ.
ಏತಾನಿ ಅಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ ನಿಶ್ಚಿತಂ ಮತಂ ಉತ್ತಮಂ. ಪಾರ್ಥನೆ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನನ್ನು ಕರ್ತವ್ಯವನ್ನು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಅಂದ್ರೆ ಯಾವುದೇ ಒಂದು ನೀವು ಕೆಲಸ ಮಾಡುವುದು ಅದಕ್ಕೆ ನೀವು ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮಾಡಬೇಕು. ಎಸ್, ಈಗ ಶ್ಲೋಕ 7, 8, 9 ನೋಡಿ. ನಿಗದಿತ ಕರ್ತವ್ಯಗಳು, ಕಾರಣ, ಗುಣ. ಫಸ್ಟ್ ಇದು ತಮೋಗುಣ, ಸೆಕೆಂಡ್ ಇದು ರಜೋಗುಣ, ಥರ್ಡ್ ಇದು ಸತ್ವಗುಣ, 9ನೇದು ಸತ್ವಗುಣ. ಸತ್ವಗುಣದವ ಎಂತ ಮಾಡ್ತಾನೆ, ಒಂದು ಕೆಲಸ ಇದ್ರೆ ಅವ ಕರ್ತವ್ಯದ ತರ ಮಾಡ್ತಾನೆ. ಕಷ್ಟ ಇರ್ತದೆ ಅವನಿಗೆ ತುಂಬಾ, ಅದು ಕೂಡ ಕಷ್ಟದ ಕರ್ತವ್ಯದ ತರ ಮಾಡ್ತಾನೆ, ಬಿಡುವುದಿಲ್ಲ. ಇದು ಸತ್ವಗುಣದವ. ಮತ್ತೆ ರಜೋಗುಣದವ ಎಂತ, ಮಾಡ್ಲಿಕ್ಕೆ ಹೋಗ್ತಾನೆ, ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ, ಕಷ್ಟ ಬಂದಾಗ ಬಿಟ್ಟು ಬಿಡ್ತಾನೆ. ತಮೋಗುಣದವ ಎಂತ, ಮಾಡ್ಲಿಕ್ಕೆ ಹೋಗುದಿಲ್ಲ, ಬಿಡುವುದೇ ಕಷ್ಟ, ಬಿಡುವುದೇನು, ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ಇದು ನಮ್ಮ ಕರ್ತವ್ಯ. ನಾವು ಆಚಾರ್ಯ ಹೇಳ್ತಾರೆ, ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ಸೇವಕರು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಸರ್ವಿಂಗ್ ಕೃಷ್ಣ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಹೇಳ್ತಾರೆ. ನಾವು ಕೃಷ್ಣನ ಸೇವೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಇದನ್ನು ನಾವು ಮಾಡಲೇಬೇಕು, ಆಚಾರ್ಯರು ಇದನ್ನು ತಿಳಿಸ್ತಾರೆ. ಮಹಾಭಾವವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟಕಡೆಯಾಗಿ ಪರಮಾತ್ಮ. ಈ 5 ಕ್ರಿಯೆ, 5 ಅಂಶಗಳು. ಎಸ್, ಇದನ್ನು ತಿಳಿಯುವ. ನೋಡಿ, ಇದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ನಮ್ಮ ಹತ್ರ ಇದರಲ್ಲಿ ಎಂತಂದ್ರೆ 4 ಅಂತ ತೆಗಿತೇವೆ, 5 ಭಗವಂತನಿಗೆ ನಾವು ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಅದು ನಮ್ಮ ಮಿಸ್ಟೇಕ್. ಇದೊಂದು ಸ್ವಲ್ಪ ಕ್ಲಿಯರ್ ಆಗಿ ನಾವು ಈಗ ತಿಳಿಯುವ. ನೋಡಿ, ಈಗ ಇದಕ್ಕೆ ಎಂತಂದ್ರೆ ಕರ್ಮಸ್ಥಳ ಫಸ್ಟ್, ಇದು ಗ್ರೌಂಡ್ ಉಂಟು. ಮತ್ತೆ ನೆಕ್ಸ್ಟ್ ಇದು ಬರುವ ಕರ್ಮಸ್ಥಳ, ಕರ್ತ. ಇವರು ಎಂತ ಹೇಳುದು, ಅಲ್ಲಿ ಒಂದು ಎಂತಾದ್ರು ಮಾಡ್ಲಿಕ್ಕೆ ಅವರು ರೆಡಿ ಇದ್ದಾರೆ, ಜನರು ಬೇಕು, ಕರ್ತ. ಮತ್ತೆ ನೆಕ್ಸ್ಟ್ಗೆ ವಿವಿಧ ಇಂದ್ರಿಯಗಳು, ಅಂದ್ರೆ ಎಂತ ಹೇಳುದು, ರಾ ಮೆಟೀರಿಯಲ್ ಸೇರಿ ಇದು ಆಗ್ತದೆ. ನೆಕ್ಸ್ಟ್ ನಾವು ಪ್ರಯತ್ನ ಮಾಡ್ತೇವೆ, ಪ್ರಯತ್ನದಿಂದ ಅದು ಆಗ್ತದೆ. ಮತ್ತೆ ಲಾಸ್ಟಿಗೆ ನೋಡಿ, ಕಟ್ಟಗಡೆಗೆ ಕೃಷ್ಣ ಸ್ಯಾಂಕ್ಷನ್. ಈಗ ಎಂತ ಹೇಳುದಂದ್ರೆ, ಎಲ್ಲ ಈ ವಿಜ್ಞಾನಿಗಳು ಮತ್ತೆ ನಾಸ್ತಿಕರು ಅವರೆಲ್ಲ, ಮತ್ತೆ ರಾಕ್ಷಸ ಸ್ವಭಾವದವರು, ಅವರು ಈ ಜಾಗಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆ ಕರ್ತನಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಮತ್ತೆ ಆ ಇಂದ್ರಿಯಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಮತ್ತೆ ಆ ಪ್ರಯತ್ನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಡೆಗೆ ಆ ಭಗವಂತನಿಗೆ ಕೊಡುವುದಿಲ್ಲ. ಇದು ನಾವು ಮಾಡುವ ತಪ್ಪು. ಈಗ ಹೇಗಂದ್ರೆ ನೋಡಿ, ಮೊನ್ನೆ ಕೊರೋನಾ ಬಂದು ಇಲ್ಲಿ ಮಂಗಳೂರಲ್ಲಿ ಅಂತೂ ತುಂಬಾ ಮದುವೆಸ್ ಇತ್ತು, ಎಲ್ಲ ಕ್ಯಾನ್ಸಲ್ ಆಯ್ತು. ನೋಡಿ, ಅವರೆಲ್ಲ ಅಂದ್ರೆ ಫಸ್ಟ್ ಇದೆ ಅಂತಂದ್ರೆ ಕರ್ತ, ಮದುವೆ ಆಗೋರು ಇದ್ದಾರೆ. ಆ ಫಸ್ಟ್ ಈ ಕರ್ಮಸ್ಥಳ ಹಾಲ್ ಒಂದು ಬುಕ್ ಮಾಡಿದ್ದಾರೆ, ಮತ್ತೆ ವಿವಿಧ ಇಂದ್ರಿಯಗಳು, ಅದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ತಂದಿದ್ದಾರೆ. ಫಸ್ಟಿಗೆ ಕರ್ಮಸ್ಥಳ, ಸೆಕೆಂಡ್ ಕರ್ತ ಅಂದ್ರೆ ಒಂದು ಹಾಲ್ ಬುಕ್ ಮಾಡಿದ್ದಾರೆ, ಮತ್ತೆ ಗಂಡು ಮತ್ತೆ ಹೆಣ್ಣು ಮದುವೆ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ವಿವಿಧ ಇಂದ್ರಿಯ ಅಂದ್ರೆ ಅವರೆಲ್ಲ ರಾ ಮೆಟೀರಿಯಲ್ ಸೆಟ್ ಮಾಡಿದ್ದಾರೆ. ಮತ್ತೆ ಅವರು ಪ್ರಯತ್ನ ಕೂಡ ಮದುವೆ ಕಾಗದ ಎಲ್ಲ ಕಡೆ ಕೊಟ್ಟು ಬಂದಿದ್ದಾರೆ. ಲಾಸ್ಟಿಗೆ ಪರಮಾತ್ಮ. ಆದ್ರೆ ಅವ್ರದ್ದೆಲ್ಲ ಮದುವೆ ನಿಂತೋಯ್ತು, ಎಲ್ಲ ಸಾಧಾರಣ ತುಂಬಾ ಇತ್ತು ಏಪ್ರಿಲ್ ಮೇ ಅಲ್ಲಿ, ಎಲ್ಲ ಮದುವೆ ನಿಂತೋಯ್ತು. ಈಗ ಪೋಸ್ಟ್ಪೋನ್ ಆಗಿದೆ ಡಿಸೆಂಬರ್ಗೆ. ಹಾಗಾಗಿ ಕೃಷ್ಣನ ಸ್ಯಾಂಕ್ಷನ್ ಇಲ್ಲ, ಇಲ್ಲದೆ ಏನು ಆಗುದಿಲ್ಲ. ಆದ್ರೆ ಈಗ ಎಂತಂದ್ರೆ, ಎಲ್ಲ ವಿಜ್ಞಾನಿಗಳು ಮತ್ತೆ ನಾಸ್ತಿಕರು ಮತ್ತೆ ರಾಕ್ಷಸ ಸ್ವಭಾವದವರು ಅವ್ರು ಹೇಳುದು, ಇದು 4 ಸಾಕು, ಅದಕ್ಕೆ ಪರಮಾತ್ಮ ಬೇಡ. ಆದ್ರೆ ಆಚಾರ್ಯ ಹೇಳ್ತಾರೆ, ಪರಮಾತ್ಮನ ಸ್ಯಾಂಕ್ಷನ್ ಮೈನ್. ನೀವು ಎಂತದೇ ಪ್ರಯತ್ನ ಮಾಡಿ. ಈಗ ಹೇಗಂದ್ರೆ, ಒಬ್ಬ ಇಡೀ ದಿವಸದಲ್ಲಿ 18 ಗಂಟೆ ಕೆಲಸ ಮಾಡ್ತಾನೆ, ಅವನಿಗೆ ಸಿಗುವುದು ಬರೀ 500 ರೂಪಾಯಿ. ಇನ್ನೊಬ್ಬ 8 ಗಂಟೆ ಕೆಲಸ ಮಾಡ್ತಾನೆ, ಅವನಿಗೆ 1 ಕೋಟಿ ಸಿಗ್ತದೆ. ಇದು ಹೇಗೆಂದ್ರೆ ಪರಮಾತ್ಮನ ಸ್ಯಾಂಕ್ಷನ್ ಬೇಕು, ಮತ್ತೆ ನಿಮ್ಗೆ ಎಷ್ಟು ಸಿಗ್ಬೇಕು ಅಷ್ಟೇ ಸಿಗುದು. ಹಾಗಾಗಿ ಇದು ನಾವು ತಿಳಿಬೇಕು. ಯಾವಾಗ್ಲೂ ನಾವು ಕ್ರೆಡಿಟ್ ನಮ್ಗೆ ಕೊಡಬಾರ್ದು, ಕೃಷ್ಣನಿಗೆ ಕೊಡ್ಬೇಕು. ನಾವೆಂತ ಶುದ್ಧ ಭಕ್ತರು ಯಾವಾಗ್ಲೂ ಹೇಳುದು ಎಂತ ಅಂದ್ರೆ, ನೋಡಿ, ನಮ್ಮ ಆಚಾರ್ಯರು 10 ವರ್ಷದಲ್ಲಿ 108 ದೇವಸ್ಥಾನ ಕಟ್ಟಿದ ಮೇಲೆ ಅವ್ರು ಹೇಳ್ತಾರೆ, ಇದು ನನ್ನ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಆದದ್ದು, ನಾನು ಏನು ಅಲ್ಲ ಅಂತ. ಹಾಗಾಗಿ ನಾವು ಯಾವಾಗ ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾ ಬರ್ತೇವೆ, ಮತ್ತೆ ಕೃಷ್ಣ ನಮ್ಗೆ ಕ್ರೆಡಿಟ್ ಕೊಡ್ತಾನೆ. ಈಗ ಹೇಗಂದ್ರೆ ಆಚಾರ್ಯ ಹೇಳ್ತಾರೆ,
ನಾವು ಕೃಷ್ಣನನ್ನು ಚೆನ್ನಾಗಿ ಅಲಂಕಾರ ಮಾಡೋದ್ರಿಂದ ನಾವು ಚೆನ್ನಾಗಿ ಅಲಂಕಾರ ಆಗ್ತೇವಂತೆ. ಆದ್ರೆ ಜನರಿಗೆ ಇದರ ಮೇಲೆ ನಂಬಿಕೆ ಇಲ್ಲ. ಎಸ್, ಆದ್ರಿಂದ ಈ 5 ಅಂಶಗಳನ್ನು ಪರಿಗಣಿಸಿ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹುಬುದ್ಧಿವಂತನಲ್ಲ, ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಎಸ್, ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು ಮೂರು ಕರ್ಮವನ್ನು ಪ್ರೇರಿಸುವ ಅಂಶಗಳು. ಇಂದ್ರಿಯಗಳು ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು. ಎಸ್, ನೋಡಿ ಜ್ಞಾನ ಫಸ್ಟ್ ಇಲ್ಲಿ ಜ್ಞಾನ ಬರ್ತದೆ. ಒಂದು ನಿಮಿಷ. ಎಸ್, ಇದು ಜ್ಞಾನ. ಮತ್ತೆ ನೆಕ್ಸ್ಟ್ ಇದು ಅವ ಬಾಲಿಗೆ ಹೊಡ್ಲಿಕ್ಕೆ ಹೋಗ್ತಾನೆ, ಅದು ಜ್ಞೇಯ. ಮತ್ತೆ ಇದು ಜ್ಞಾನಿ. ಈ 3 ಕರ್ಮ ಪ್ರೇರಿಸುವ ಅಂಶಗಳು. ಇಂದ್ರಿಯ, ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು. ಎಸ್, ಈಗ ಇದು ಸೆಲ್ಫ್ ಅಸೆಸ್ಮೆಂಟ್. ನೀವು ನನಗೆ ಏನು ಹೇಳುದು ಬೇಡ, ನೀವೇ ಜಸ್ಟ್ ಅಸೆಸ್ ಮಾಡಿ. ಇದೆಲ್ಲ ಶ್ಲೋಕಗಳು, ತುಂಬಾ ಶ್ಲೋಕಗೊಂಡು ನೀವು ಯಾವ ಗುಣದಲ್ಲಿ ಇದ್ದೀರಾ ಅಂತ ನೀವೇ ಇದು ಮಾಡಿ. ಸ್ವಯಂ ಮೌಲ್ಯಮಾಪನ ಸಮಯ. ಕೆಳಗಿನ ಎಕ್ಸ್ ಸ್ಲೈಡ್ಗಳಿಂದ ನೀವು ಯಾವ ವರ್ಗಕ್ಕೆ ಸೇರುತ್ತೀರಿ ಎಂಬುದು ಆಧಾರ ಮೇಲೆ 1 ರಿಂದ 3 ವರೆಗೆ ನಿಮ್ಮನ್ನು ರೇಟ್ ಮಾಡಿ. ಅತ್ಯಂತ ಕಡಿಮೆ ಮತ್ತು 1 ಅತ್ಯಂತ ಕಡಿಮೆ ಮತ್ತು 3 ಅತಿ ಹೆಚ್ಚು. ಎಸ್, ಐಕ ಪ್ರಕೃತಿಯ 3 ಬೇರೆ ಗುಣಗಳಿಗೆ ಅನುಗುಣವಾಗಿ ಜ್ಞಾನ. ಎಸ್, ಇದು 19ನೇ ಶ್ಲೋಕ. ಈಗ 20, 21, 22 ನೀವು ಜಸ್ಟ್ ಸೆಲ್ಫ್ ಅಸೆಸ್ ಮಾಡಿ, ನೀವು ಇದರಲ್ಲಿ ಯಾವ ಗುಣದಲ್ಲಿ ಇದ್ದೀರಾ ಅಂತ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳು ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಸತ್ವಗುಣದವನಿಗೆ ಗೊತ್ತಾಗ್ತದೆ, ಅವೆಂತ ಮಾಡ್ತಾನೆ, ಎಲ್ಲಾ ಜೀವಿಗಳನ್ನು ಒಂದೇ ತರ ನೋಡ್ತಾನೆ. ಯಾಕೆಂದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಆಧ್ಯಾತ್ಮಿಕ ಸ್ವಭಾವ, ಆತ್ಮ ಮತ್ತು ಪರಮಾತ್ಮ ಇದ್ದಾರೆ. ಇದು ಸತ್ವಗುಣದವ. ನೆಕ್ಸ್ಟ್ ರಜೋಗುಣದವ. ಯಾವ ಜ್ಞಾನದ ಕಾರಣದಿಂದಾಗಿ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿ. ನೋಡಿ, ಈಗ ಹೆಚ್ಚಿನವರು ಅಂದ್ರೆ ಪ್ರಾಣಿಗಳನ್ನು ಕೊಲ್ತಾರೆ. ಅವ್ರು ಹೇಳ್ತಾರೆ ಅದು ಬೇರೆ ಜೀವಿ, ಮನುಷ್ಯ ಬೇರೆ. ಮನುಷ್ಯನ ಕೊಲ್ಬಾರ್ದು ಅಂದ್ರೆ ಪ್ರಾಣಿಗಳನ್ನು ಕೊಲ್ಬಹುದು, ತಿನ್ಬಹುದು ಅಂತ ಹೇಳ್ತಾರೆ. ಇದು ರಜೋಗುಣ ಅಂತೆ. ಮತ್ತೆ ತಮೋಗುಣ ನೋಡಿ, ಯಾವ ಜ್ಞಾನ ಸತ್ಯ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇಯೋ, ಯಾವ ಜ್ಞಾನ ಅಲ್ಪವಾದುದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಅಂದ್ರೆ ಕರ್ಮವೇ ಸರ್ವಸ್ವ ಅಂತ ಇದರಲ್ಲಿ ಯಾವುದು, ತಮೋಗುಣದಲ್ಲಿ. ಎಸ್, ಈಗ ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗ ದ್ವೇಷವಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಅಂದ್ರೆ ಯಾವುದೇ ಆಪೇಕ್ಷೆ ಇಲ್ಲದೆ ಮಾಡುವಂತ ಕೆಲಸಕ್ಕೆ ಸಾತ್ವಿಕ. ಈಗ ತಮಗುಣ ನೋಡಿ, ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾ ಅಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಅಂದ್ರೆ ಅವನಿಗೆ ಅದರಲ್ಲಿ ಬಯಕೆ ಉಂಟು. ಮತ್ತೆ ತಮಗುಣದು ಮಾಯಾವಶನಾಗಿ ಧರ್ಮಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವಾಗಲಿ ಹಿಂಸೆಯನ್ನಾಗಲಿ ಇತರಿಗೆ ಉಂಟಾಗುವ ಯಾತನೆಯನ್ನಾಗಲಿ ರಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಈಗ ನೀವು ರೇಟಿಂಗ್ ಮಾಡಬಹುದು, ಮುಂಚೆ ಇದ್ದಕ್ಕೆ ಕೂಡ ನೀವು ರೇಟಿಂಗ್ ಮಾಡಬಹುದು. ಸತ್ವಗುಣಕ್ಕೆ 3, ತಮಗುಣಕ್ಕೆ ರಜೋಗುಣಕ್ಕೆ 2, ತಮಗುಣಕ್ಕೆ 1. ನೀವು ಯಾವ ಗುಣದಲ್ಲಿ ಇದ್ದೀರಿ ನೀವೇ ಹಾಕ್ಬಹುದು ರೇಟಿಂಗ್. ನೋಡಿ 3, 2, 1. ಎಸ್, ಈಗ ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕ್ರಿಯೆಗಳು. ಐಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಾಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಅಂದ್ರೆ ಪೂರ್ತಿ ದೃಢ ನಿಶ್ಚಯದಲ್ಲಿ ಇರ್ತಾನೆ, ಮತ್ತೆ ದುರಾಂಕಾರ ಇಲ್ಲ, ಜಯ ಅಪಜಯ ಎಲ್ಲವೂ ಸೇಮ್ ಅವನಿಗೆ. ಇದು ಸತ್ವಗುಣದು. ರಜೋಗುಣದು ನೋಡುವ, ಕರ್ಮ ಮತ್ತು ಕರ್ಮಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು,
ಇಂಥ ಮನುಷ್ಯನು ರಾಜ ಸ್ವಭಾವದವನೆಂದು ಹೇಳುತ್ತಾರೆ. ಮತ್ತೆ ತಮೋ ಗುಣದು ಧರ್ಮಗ್ರಂಥ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮವನ್ನು, ಹಠಮಾರಿಯು, ಮೋಸ ಮಾಡುವವನು, ಇತರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವುದು, ಅಂದ್ರೆ ಇವತ್ತು ಮಾಡುವ ಅಂದ್ರೆ ನಾಳೆ ಮಾಡುವ ಅಂತ ಆತರ ಆದ ಕರ್ತನ ತಾಮಸ ಗುಣದ ಕರ್ತನೆಯನ್ನು ಎನ್ನುತ್ತಾರೆ. ಎಸ್, ಈಗ ನೀವು ಇದು ರೇಟಿಂಗ್ ಆಗ್ಬೋದು. ಸೆಲ್ಫ್ ಅಸೆಸ್ಮೆಂಟ್ 3, 2, 1. ಎಸ್, ಭೌತಿಕ ಪ್ರಕೃತಿ ಗುಣಗಳ ಆದ ಮೇಲೆ 3 ರೀತಿಯ ಬುದ್ಧಿವಂತಿಕೆ. ಫಸ್ಟ್ 30ರದು ಪ್ರಾರ್ಥನೆ ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯ ಪಡಬೇಕು ಮತ್ತು ಯಾವುದಕ್ಕೆ ಭಯ ಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ. ಅಂದ್ರೆ ಅವನಿಗೆ ಗೊತ್ತುಂಟದು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಗೊತ್ತುಂಟು ಅವನಿಗೆ. ನೋಡಿ, ಯಾವುದಕ್ಕೆ ಭಯ ಪಡಬೇಕು ಯಾವುದಕ್ಕೆ ಭಯ ಪಡಬಾರ್ದು, ಯಾವುದು ಬಂಧಿಸುತ್ತದೆ ಯಾವ್ದು ಬಿಡುಗಡೆ ಮಾಡ್ತದೆ, ಇದೆಲ್ಲ ಅವನಿಗೆ ಗೊತ್ತುಂಟು. ಹಾಗಾಗಿ ಕರೆಕ್ಟ್ ಆಗಿ ಮಾಡ್ತಾನೆ. ಮತ್ತೆ ರಜೋಗುಣದವ ನೋಡುವ, ಪ್ರಾರ್ಥನೆ ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಅಂದ್ರೆ ಅವನಿಗೆ ವ್ಯತ್ಯಾಸ ಇಲ್ಲ ಅಂತೆ. ಎಸ್. ಮತ್ತೆ ತಮೋ ಗುಣದವ ಪ್ರಾರ್ಥನೆ ಮಾಯೆ ಮತ್ತು ಕತ್ತಲು ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕ. ಅಂದ್ರೆ ಅಧರ್ಮವನ್ನು ಧರ್ಮ ಅಂತ ಎಣಿಸ್ತಾನೆ, ಧರ್ಮವನ್ನು ಅಧರ್ಮ ಅಂತ ಎಣಿಸ್ತಾನೆ. ಇದು ತಮೋ ಗುಣದ. ಇಲ್ಲಿ ಕೂಡ ನೀವು ಮಾರ್ಕ್ ಹಾಕಬಹುದು. 3, 2, 1. ಇದು ಸೆಲ್ಫ್ ಅಸೆಸ್ಮೆಂಟ್, ನನಗೆ ಏನು ಕೊಡ್ಲಿಕ್ಕಿಲ್ಲ, ನೀವೇ ಜಸ್ಟ್. ಎಸ್. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ನಿರ್ಣಯಗಳು. ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಒಂದೇ ಸಮಯ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಈಗ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳು ನಿಯಂತ್ರಿಸುವ ಸಂಕಲ್ಪ. ಇಂಥ ಸಂಕಲ್ಪವು ಸಾತ್ವಿಕವಾದದ್ದು. ಅಂದ್ರೆ ಅವ ದೃಢ ಸಂಕಲ್ಪದಲ್ಲಿದ್ದಾನೆ. ಈ ಜನ್ಮದಲ್ಲಿ ನಾನು ಕೃಷ್ಣನನ್ನು ಫೇಸ್ ಟು ಫೇಸ್ ನೋಡ್ತೇನೆ, ಈ ತರ ನಮ್ಗೆ ಇರ್ಬೇಕಂತೆ. ಅದು ಸತ್ವಗುಣದು. ಮತ್ತೆ ರಜೋಗುಣದ ನೋಡುವ, ಅರ್ಜುನನೇ ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಅಂದ್ರೆ ತುಂಬಾ ಅಂಟಿಕೊಂಡಿದ್ದಾನೆ ಕರ್ಮಫಲಕ್ಕೆ. ಸಾರಿ. ಮತ್ತೆ ತಮೋಗುಣದ ನೋಡುವ, ಪ್ರಾರ್ಥನೆ ಕನಸು ಕಾಣುವುದು. ಅಂದ್ರೆ ಆಚಾರ್ಯ ಹೇಳ್ತಾರೆ ತಮೋಗುಣದವ ಹಗಲೊತ್ತೇ ಕನಸು ಕಾಣುದಂತೆ. ಹೇಗಂದ್ರೆ ಈಗ ಇರ್ತಾನೆ, ಚೇರಲ್ಲಿ ಕೂತ್ಕೊಳ್ತಾನೆ, ನಾನು ದೊಡ್ಡ ಪೊಲಿಟಿಷಿಯನ್ ಆಗೋದು, ದೊಡ್ಡ ಫಿಲ್ಮ್ ಸ್ಟಾರ್ ಆಗೋದು, ದೊಡ್ಡ ಕ್ರಿಕೆಟರ್ ಆಗೋದು, ಈ ತರ ಎಲ್ಲ ಕನಸು ಕಾಣ್ತಾನೆ. ಮತ್ತೆ ನನ್ನ ಸುತ್ತ ಎಲ್ಲ ಜನರು, ಮತ್ತೆ ನನಗೆ ಹೂ ಹಾಕು, ಹೀಗೆ ನಾನು ಹೋಗೋ ಎಲ್ಲರೂ ಹೂ ಹಾಕುದು, ಮತ್ತೆ ನಾನು ದೊಡ್ಡ ಕಾರಲ್ಲಿ ಹೋಗುದು, ಈ ತರ ಎಲ್ಲ ಹಗಲಲ್ಲೇ ಕನಸು ಕಾಣ್ತಾನೆ. ಕನಸು ಕಾಣುದು ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಮಾಡ್ಕೊಡ್ತಾ ಬನ್ನಿ. ಎಸ್. ಭೌತಿಕ ಗುಣಗಳಾದ ಮೇಲೆ 3 ರೀತಿಯ ಸಂತೋಷ ನೋಡಿ. ಸತ್ವಗುಣದಲ್ಲಿ ನೋಡಿ, ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಿಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಅಂದ್ರೆ ಸತ್ವಗುಣದಲ್ಲಿ ಈಗ ಹೇಗಂದ್ರೆ, ನೀವು ಈಗ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ, ನಿಮ್ದು ಅಂದ್ರೆ ತುಂಬಾ ವರ್ಷದಿಂದ ನೀವು ಒಂದು ಅಭ್ಯಾಸ ಮಾಡಿದ್ದೀರಿ, ಆ ಅಭ್ಯಾಸವನ್ನು ಬಿಡ್ಲಿಕ್ಕೆ ತುಂಬಾ ಕಷ್ಟ. ಆದ್ರೂ ಕೂಡ ನೀವೆಂತ ಮಾಡಿದಿರಿ, ಆಯ್ತು ನಾವೀಗ ಕಲ್ತಿದ್ದೇವೆ ಭಗವದ್ಗೀತ, ಇನ್ನು ಸರಿಯಾಗಿ ನಾವು ಓದ್ಬೇಕು, ಜಪ ಮಾಡ್ಬೇಕು, ನೀವೊಂದು ನಿಶ್ಚಯಕ್ಕೆ ಬರ್ತೀರಿ. ನಿಶ್ಚಯಕ್ಕೆ ಬಂದ ಮೇಲೆ ಎಂತ ಆಗ್ತದೆ, ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅದು. ಅದಕ್ಕೆ ಇಲ್ಲಿ ಎಂತ ಹೇಳುದು, ಸತ್ವಗುಣದಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ವಿಷಯದಂತೆ ಇರ್ತದೆ, ಆದರೆ ಮತ್ತೆ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ನಿಮ್ಗೆ ಇದು ಅಮೃತದಂತೆ ಇರ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಜೋಗುಣದ ನೋಡುವ, ಒಂದು ಬಗೆಯ ಸುಖವು ಇಂದ್ರಿಯಗಳನ್ನು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿರ್ತದೆ, ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ನೋಡಿ, ನೀವು ಯಾರ ಹತ್ರ ಬೇಕಿದ್ದಕ್ಕೆ ಕೇಳಿ, ಅವರು ಸುಖಕ್ಕೆ ಅಂತ ಎಲ್ಲಿಯಾದ್ರೂ ಹೋಗ್ತಾರೆ, ಮತ್ತೆ ಬಂದ ಮೇಲೆ ಹೀಗೆ ತಲೆ ಕೈ ಇಡ್ತಾರೆ, ಏನು ವಾಪಸ್ ಅಂದ್ರೆ ಪುನಃ ಚರ್ವಿತ ಸರ್ವನಾಮ, ವಾಪಸ್ ಅದೇ ಸೇಮ್ ರೂಟೀನ್. ಹಾಗಾಗಿ ರಜೋಗುಣದಲ್ಲಿ ಅವ್ರು ಹೋಗ್ತಾರೆ, ಯಾವ್ದು ಪ್ರಯತ್ನ ಮಾಡ್ತಾರೆ, ಫಸ್ಟ್ ಅವರಿಗೆ ಅದು ಅಮೃತದಂದಿರ್ತದೆ, ಮತ್ತೆ ಕಡೆಗೆ ಅದು ವಿಷ. ಮತ್ತೆ ತಮೋಗುಣ ನೋಡುವ, ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಗೆ ಎಂದು ಹೇಳುವುದಾಗ್ತದೆ. ಅಂದ್ರೆ
ಫಸ್ಟ್ ಕೂಡ ವಿಷವೇ, ಲಾಸ್ಟ್ ಕೂಡ ವಿಷವೇ ತಮಗುಣದಲ್ಲಿ. ಹಾಗಾಗಿ ಇದಕ್ಕೆ ಹಾಕ್ಬೋದು ನೀವು ಮಾರ್ಕ್ 3, 2, 1. ಎಸ್. ಈಗ ರಿಸಲ್ಟ್ 18 ಬಂದ್ರೆ ತುಂಬಾ ಒಳ್ಳೇದು, 6 ಬಂದ್ರೆ ಒಳ್ಳೇದಲ್ಲ, 12 ಬಂದ್ರೆ ನಿಮ್ಗೆ ಮೇಲೆ ಬರ್ಬೋದು. ಎಸ್. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವೆಲ್ಲವನ್ನು ಒಂದೇ ಅಭಿನ್ನ ಆದ್ಯದ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಎಲ್ಲಾ ಜೀವಿಗಳಲ್ಲಿ ಆ ಸ್ವಭಾವ ಯಾವುದು? ಆಧ್ಯಾತ್ಮಿಕ ಆತ್ಮ ಮತ್ತು ಪರಮಾತ್ಮ ಇದ್ದಾನೆ. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂಥ ಸಂಕಲ್ಪವು ಸಾತ್ವಿಕವಾದದ್ದು. ನೋಡಿ, ನಮ್ಮ ಆಚಾರ್ಯರು ಪ್ರಭುಪಾದ ಇದು ಶೆಡ್ಯೂಲ್ ಎಷ್ಟು ಟೈಟ್ ಇತ್ತು ಅಂದ್ರೆ, ಪ್ರಭುಪಾದ ಅಂದ್ರೆ ಇಡೀ ಗ್ಲೋಬ್ ಅನ್ನು, ಪೂರ್ತಿ ಕಾಂಟಿನೆಂಟ್ ಅನ್ನು 14 ಬಾರಿ ಹೋಗಿದ್ದಾರೆ 10 ವರ್ಷದಲ್ಲಿ. ನೀವು ಎಣಿಸಿ, ಅದು ಕೂಡ 80 ವರ್ಷ ಪ್ರಾಯದಲ್ಲಿ. ನಮ್ಗೆ ಈಗ ಒಂದು ನಾವು ಯಾತ್ರೆಗೆ ಹೋಗ್ತೇವೆ ಡೆಲ್ಲಿಗೆ, ಫ್ಲೈಟ್ ಅಲ್ಲಿ ಹೋಗುದು ಮತ್ತೆ ಬರ್ತೇವೆ, ನಮ್ಗೆ ಟಯರ್ಡ್ ಆಗ್ತದೆ. ಆದ್ರೆ ಆಚಾರ್ಯ ಹಾಗೆಲ್ಲ, ಅಂದ್ರೆ ಪೂರ್ತಿ. ಮತ್ತೆ ಹೇಗೆ ಅಂದ್ರೆ ಅವರೊಟ್ಟಿಗೆ ಶಿಷ್ಯಂದಿರದ್ದು 3, ಅವರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ನೋಡಿ, ಆಚಾರ್ಯರು ಅವ್ರು ಗುಡಕೇಶ ನಿದ್ದೆಯನ್ನು ಗೆದ್ದಿದ್ದಾರೆ. ಈಗ ಎಂತ ಆಗ್ತದೆ ಅಂದ್ರೆ, ಅಮೆರಿಕದಿಂದ ಇಲ್ಲಿ ಬರುವಾಗ, ಈಗ ಅಮೆರಿಕದಲ್ಲಿ ಎಂತಂದ್ರೆ ರಾತ್ರಿ, ನಮ್ಗೆ ಇಲ್ಲಿ ಹಗಲು. ಅಲ್ಲಿಂದ ಇಲ್ಲಿ ಬರುವಾಗ, ಈಗ ರಾತ್ರಿ ಅವರು ಅಲ್ಲಿಂದ ಹೊರಟ್ರೆ, ಸಂಜೆ ಹೊರಟ್ರೆ ರಾತ್ರಿ ಆಗ್ತದೆ, ಅವ್ರಿಗೆ ಮಲಗಬೇಕು. ಆದ್ರೆ ಇಲ್ಲಿ ಬಂದ ಮೇಲೆ ಹಗಲು. ನಮ್ಮ ಆಚಾರ್ಯಗೆ ನಿದ್ದೆ ಬೇಡ, ಅದು ಇವರಿಗೆ ಪೂರ್ತಿ ಕೊಲ್ಯಾಪ್ಸ್ ಆಗ್ತಿದ್ರು ಇವರು, ಅಂದ್ರೆ ನಿದ್ದೆ ಇಲ್ಲದೆ. ಹಾಗಾಗಿ ಇದು ನಮ್ಮ ಆಚಾರ್ಯರ ಮುರಿಯಲಾಗದ ಸಂಕಲ್ಪ. ಮತ್ತೆ ಹೇಗಂದ್ರೆ ನೋಡಿ, ಈ ಒಂದು ಬಂಡೆಕಲ್ಲನ್ನು ಕಟ್ ಮಾಡ್ಲಿಕ್ಕೆ ಅದಕ್ಕೆ ನಾವು 99 ಹೊಡೆತ ಹೊಡಿತೇವೆ, ಮತ್ತೆ 100ರಲ್ಲಿ ಅದು ಕಟ್ ಆಗುದು. ಮಾತ್ರ ಅವ ಹೊಡೆಯುವ 99 ಜೋರಾಗಿ ಹೊಡೆದಿದ್ದಾನೆ, ಅವ ಶ್ರಮ ಎಲ್ಲ ಹಾಕಿದ್ದಾನೆ. 100ರಲ್ಲಿ ಕಟ್ ಆಗುವಾಗ ಜನರೆಲ್ಲ ಕ್ಲಾಪ್ ಹೊಡಿತಾರೆ, ಕಟ್ ಆಯ್ತಲ್ಲ. ಅದೇ ರೀತಿ ನಮ್ಮ ಆಚಾರ್ಯರು 1922ರಿಂದ 1965 ತನಕ ಭಾರತದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದು ಜನರಿಗೆ ಅದು ಬೇಡ. ಮತ್ತೆ ಅವರು ಅಮೆರಿಕಕ್ಕೆ ಹೋಗಿ ಸಕ್ಸಸ್ ಆಯ್ತು, ಅದು ಜನರಿಗೆ ಬೇಕು, ಮತ್ತೆ ಕ್ಲಾಪ್ ಹೊಡೆಯೋದು. ಆದ್ರೆ ಅವರ ಕಷ್ಟವನ್ನು ನೋಡುದಿಲ್ಲ. ಅದೇ ರೀತಿ ನಮ್ಮ ಆಚಾರ್ಯರು ಹೀಗೆ ಅವರು ಶ್ರಮ ಪಟ್ಟಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಶ್ರಮ ಮಾಡಿ ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕೋಸ್ಕರ. ಈ ತರ ಇರ್ಬೇಕಂತೆ. ಎಸ್. ಈಗ kinds of ashram based on the modes of material nature. Okay. Samodamastapa saucham shantir arjam evacha jnana vijnanam astikyam brahma karma swabhavajam. ಶಾಂತಿ ಸ್ವಭಾವ, ಆತ್ಮ ಸಂಮಯ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಇದೆಲ್ಲ ಬ್ರಾಹ್ಮಿಗಳ ಕ್ವಾಲಿಟೀಸ್ ಅಂತೆ, ಬ್ರಾಹ್ಮಣರ ಗುಣಗಳು. ಮತ್ತೆ ಇಲ್ಲಿ ನೆಕ್ಸ್ಟ್ ಇದು ನೋಡುವ, ಕ್ಷತ್ರಿಯ ಒಂದು ಗುಣ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪಿ ಅಪಾಲಯನಾಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ, ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ನೋಡಿ, ನಮ್ಮ ಆಚಾರ್ಯ ಹೇಳ್ತಾರೆ, ಇದಾದ್ರೆ 1971ರಲ್ಲಿ ಭಾರತಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಯುದ್ಧ ಆಗುವಾಗ ಆಚಾರ್ಯ ಹೇಳ್ತಾರೆ, ಪೊಲಿಟಿಷಿಯನ್ಸ್, ಸೋ ಕಾಲ್ಡ್ ಎಂತ ಹೇಳುದು, ರಾಜಕಾರಣಿಗಳು. ಆಕ್ಚುಲಿ ಮುಂದೆ ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ, ಬೇಡ ನಾವು ಎಲ್ಲ ಬೇರೆ ಬೇರೆ ಹೋಗುದು ಬೇಡ, ಕುರುಕ್ಷೇತ್ರ ಯುದ್ಧಕ್ಕೆ ಹೋಗುವ, ಪಾಂಡವರು ಮತ್ತು ಕೌರವರು. ಆಗ ಅಲ್ಲಿ ಹೇಗೆ ವಿವರಣೆ ಉಂಟಂದ್ರೆ, ಈಗ ಮೇನ್ ಯೋಧರು ಅರ್ಜುನ ಮತ್ತೆ ಯುಧಿಷ್ಠಿರ, ಭೀಮ, ಈ ತರ ಮೇನ್. ಮತ್ತೆ ಅವರ ಸೈಡಲ್ಲಿ ಭೀಷ್ಮ, ಕರ್ಣ, ದ್ರೋಣಾಚಾರ್ಯ ಮೇನ್ ಯೋಧರು. ಅವರು ಎದುರು ಇರೋದು, ಸೈನಿಕರು ಲಾಸ್ಟಿಗೆ, ಅಂದ್ರೆ ಇವರು ಸತ್ರೆ ಹೋಯ್ತು ಆ ತರ. ಆದರೆ ಆಚಾರ್ಯ ಹೇಳ್ತಾರೆ, ಈಗ ಹಾಗೆ ಅಲ್ಲ. ಭಾರತದಲ್ಲಿ ಈ ರಾಜಕಾರಣಿಗಳು AC ರೂಮ್ ಅಲ್ಲಿ ಬ್ರೆಡ್ ತಿಂತಾ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ, ಮತ್ತೆ ಅಲ್ಲಿ ಯುದ್ಧ ಆಗುವುದು. ಪಾಪದ ಆ ಸೈನಿಕರು ಸಾಯುದು. ಹಾಗೆ ಆಚಾರ್ಯ ಹೇಳ್ತಾರೆ, ಇದು ಕ್ಷತ್ರಿಯ ಅನ್ನೋ ಕ್ವಾಲಿಟಿ ಅಲ್ಲ. ಕ್ಷತ್ರಿಯ ಅಂದ್ರೆ ಎದುರು ಹೋಗಿ ಯುದ್ಧ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಹಾಗೆ ಆಚಾರ್ಯ ಹೇಳ್ತಾರೆ, ಎಂತ ಅಂದ್ರೆ,
ಯಾಕೆ ಈ ತರ ಆಗ್ತಾ ಉಂಟು? ಯಾಕೆಂದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ಅವನಿಗೆ 25 ವರ್ಷ ಆದ ಕೂಡಲೇ ಮತ್ತೆ ಅವ ರಾಜನಾಗ್ತಿದ್ದ, ಕ್ಷತ್ರಿಯ. ಈಗ ಹಾಗೆಲ್ಲ, ಎಲ್ಲ 60 ವರ್ಷದ ನಂತರ, ಆಚಾರ್ಯ ಹೇಳ್ತಾರೆ 60 ವರ್ಷ ನಂತರ ಅವ ಪೂರ್ತಿ ಕೃಷ್ಣನಲ್ಲಿ ಸಮಾಧಿ ಆಗ್ಬೇಕು, ರಿಟೈರ್ಡ್ ಆಗ್ಬೇಕು. ಈಗ ಅಂತವರು ರಾಜಕಾರಣಿಗಳು, ಎಂತ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದರಿಂದ ಹೀಗೆ ಆಗ್ತಾ ಉಂಟು ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಕ್ಷತ್ರಿಯನಾದವನು ಅವ ಎದುರಲ್ಲಿ ನಿಲ್ಬೇಕು, ಅವ ಮೈನ್. ಈಗ ಹಾಗೆಲ್ಲ, ಈಗ ಉಲ್ಟಾ ಆಗಿದೆ. ಎಸ್, ನೆಕ್ಸ್ಟ್ ವೈಶ್ಯನ್ ಕ್ವಾಲಿಟಿ ಮತ್ತೆ ಶೂದ್ರಂದು. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇತರರ ಕೃಷಿ ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದವು. ಅಂದ್ರೆ ಕೃಷಿ ಗೋರಕ್ಷ ವಾಣಿಜ್ಯ. ಈಗ ಎಲ್ಲರೂ ಹೇಳ್ತಾರೆ ವೈಶ್ಯ ಅಂದ್ರೆ ಆಚಾರ್ಯ ಹೇಳ್ತಾರೆ ಬಡ್ 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 ಅಂದ್ರೆ ಇಂಡಸ್ಟ್ರಿಯಲೈಸೇಷನ್, ಅದು ಬೇಡ. ನಾವು ಅಂದ್ರೆ ಕೃಷಿ ಗೋರಕ್ಷೆ ಮಾಡುವ. ಈಗ ಆಚಾರ್ಯ ಹೇಳ್ತಾರೆ ಹೇಗಂದ್ರೆ, ಈಗ ಭಾರತದಲ್ಲಿ ಕೊರತೆ ಅಂತ ಹೇಳ್ತಾರೆ, ಅಂದ್ರೆ ಫುಡ್ ಸ್ಕ್ಯಾರಿಸಿಟಿ, ಆಹಾರದ ಕೊರತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಆಚಾರ್ಯರು ಇದು 50 ವರ್ಷ ಹಿಂದೆ ಹೇಳಿದ್ರು, ಭಾರತದಲ್ಲಿ ಎಷ್ಟು ಲ್ಯಾಂಡ್ ಉಂಟು, ಜಾಗ ಉಂಟು, ಇದರಿಂದ 130 ಕೋಟಿ ಅಂತ 1300 ಕೋಟಿ ಜನರಿಗೆ ಫೀಡ್ ಮಾಡುವಷ್ಟು ಜಾಗ ದೇವರು ಕೊಟ್ಟಿದ್ದಾರೆ. ಆದ್ರೆ ನಾವೆಲ್ಲರೂ ಉದಾಸೀನ. ನಾವು ಈ ಕೃಷಿ ಗೋರಕ್ಷ ಬಿಟ್ಟು ನಾವು ಬಡ್ 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 ಇಂಡಸ್ಟ್ರಿಯಲೈಸೇಷನ್ಗೆ ಹೋಗಿದ್ದೇವೆ. ಹಾಗೆ ಆಚಾರ್ಯ ಹೇಳ್ತಾರೆ ಇದು ನಾವು ಮಾಡಿದ ತಪ್ಪು. ಮತ್ತೆ ನಾವು ಹೇಳ್ತೇವೆ ಸ್ಕ್ಯಾರ್ಸಿಟಿ ಅಂತ. ಹಾಗಾಗಿ ಇದು ನಿಜವಾಗಿ ಎಲ್ಲಿ ಕೃಷಿ ಗೋರಕ್ಷ ಉಂಟೋ ಅಲ್ಲಿ ಎಲ್ಲವೂ ಐಶ್ವರ್ಯ ಉಂಟಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಶೂದ್ರ ಅಂದ್ರೆ ಶ್ರಮ ಮತ್ತೆ ಸೇವೆ. ಇದು ನೋಡಿ, ಇದು ಜನ್ಮದಿಂದ ಬರುವಂತಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಜನ್ಮದಿಂದ ಅಲ್ಲ, ಸಂಸ್ಕಾರದಿಂದ. ಅದು ನಾನು ನಿಮ್ಗೆ ಮೊನ್ನೆ ಕೂಡ ಹೇಳಿದ್ದೇನೆ. ಹಾಗಾಗಿ ಶೂದ್ರ ಅಂದ್ರೆ ಯಾರಾದ್ರೂ ಈ 3 ಕ್ವಾಲಿಟಿ ಇಲ್ಲ, ಅವ ಈ 3ವರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಯಥಾ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಂ ಇದಂ ತತಂ ಸ್ವಕರ್ಮನಾಥಂ ಅಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವ. ಪ್ರಭು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ನೋಡಿ, ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಕೃಷ್ಣ ಯಾಕೆ ಈ ವರ್ಣಗಳನ್ನು ಮತ್ತೆ ಆಶ್ರಮವನ್ನು ಕ್ರಿಯೇಟ್ ಮಾಡಿದ್ದಾನೆ? ಯಾಕೆಂದ್ರೆ ಅಲ್ಟಿಮೇಟ್ ಆಗಿ ಬ್ರಾಹ್ಮಣ ಇರ್ಲಿ, ಕ್ಷತ್ರಿಯ ಇರ್ಲಿ, ವೈಶ್ಯ ಇರ್ಲಿ, ಶೂದ್ರ ಇರ್ಲಿ, ಹಿಂದಿನ ಕಾಲದಲ್ಲಿ ಅವರು ಅಲ್ಟಿಮೇಟ್ ಆಗಿ ಕೃಷ್ಣನಿಗೋಸ್ಕರ ಮಾಡುವುದು. ಹಾಗಾಗಿ ಈ ಕೃಷ್ಣ ಮಾಡಿದ್ರು ಯಾಕೆ ಅಂದ್ರೆ ಅವರವರ ಗುಣಗಳ ಪ್ರಕಾರ ಅವರು ಕೃಷ್ಣನಿಗೆ ಸೇವೆ ಸಲ್ಲಿಸಬೇಕಂತ ಇಲ್ಲಿ ಇಂಟೆನ್ಷನ್. ಶ್ರೇಯ ಸ್ವಧರ್ಮೋ ವಿಗುಣ ಪರಾಧರ್ಮ ಸ್ವ ಅನುಷ್ಠಿತ ಸ್ವಭಾವ ನಿಯತಂ ಕರ್ಮ ಕುರುವಾನಾಪ್ನೋತಿ ಕಿಲ್ಬಿಷಿಂ. ಪರಮತ ಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದಕ್ಕೆ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕ್ಕೆ ಪ್ರತಿಕ್ರಿಯೆ ಆಗುವುದಿಲ್ಲ. ನೋಡಿ, ಹೇಗೆಂದ್ರೆ ಇಲ್ಲಿ ಆನೆ ಮತ್ತೆ ಬೇರೆಲ್ಲ ಉಂಟು, ಅದಕ್ಕೆ ಮರ ಹತ್ಲಿಕ್ಕೆ ಹೇಳ್ತಾರೆ. ಮರ ಹತ್ಲಿಕ್ಕೆ ಹೇಳುವಾಗ ಮಂಗ ಕೂಡ ಇದ್ದಾನೆ. ಯಾರಿಗೆ ಆಗ್ತದೆ? ಮಂಗನಿಗೆ ಆಗ್ತದೆ, ಉಳಿದವರಿಗೆ ಆಗುದಿಲ್ಲ. ಹಾಗಾಗಿ ಇದು ನಾವು ಮಾಡುವಂತ ತಪ್ಪಂತೆ. ಈಗ ಅವನು ಕ್ವಾಲಿಟಿ ಶೂದ್ರ ಕ್ವಾಲಿಟಿ ಉಂಟು, ಅವನನ್ನು ನಾವು ಕ್ಷತ್ರಿಯ ಪೊಸಿಷನ್ ಕೊಟ್ಟಿದ್ದೇವೆ. ಆಗ ಎಲ್ಲಿ ಒಳ್ಳೇದಾಗುವುದು? ಕ್ಷತ್ರಿಯ ಅಂದ್ರೆ ಅವನಿಗೆ ಕ್ಷತ್ರಿಯ ಕ್ವಾಲಿಟಿ ಇರ್ಬೇಕಂತೆ, ಅಲ್ಲಿ ನಾವು ಓದಿದಾಗೆ. ಇದು ಕ್ವಾಲಿಟಿ ಇಲ್ಲದೆ ನಾವು ಮಾಡಿದ್ರೆ ಎಲ್ಲವೂ. ಅದಕ್ಕೆ ಆಚಾರ್ಯ ಹೇಳ್ತಾರೆ ವರ್ಣ ಮತ್ತೆ ಆಶ್ರಮ ಅದು ಸೊಸೈಟಿಯನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತದೆ. 4 ವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮತ್ತೆ ಆಶ್ರಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದು ಬೇಕು. ಇದು ಸನಾತನ ಧರ್ಮದ ಮೂಲ. ಎಲ್ಲಿ ತನಕ ಇದು ಇಲ್ಲವೋ ಪೂರ್ತಿ ಹೇಗಾಗ್ತದೆ ಅಂದ್ರೆ, ನಾವೊಂದು ಬಿಲ್ಡಿಂಗ್ ಕಟ್ತೇವೆ, ಆದ್ರೆ ಅದಕ್ಕೆ ಪಿಲ್ಲರ್ ಇಲ್ಲದಿದ್ರೆ ಅದು ಬೀಳ್ತದೆ. ಈಗ ಭಾರತ ಎಲ್ಲ ಇಡೀ ವಿಶ್ವದಲ್ಲಿ ಆಗುವುದು ಇದೆ. ಯಾಕಂದ್ರೆ ಯಾರಿಗೆ ಆ ಕ್ವಾಲಿಟಿ ಇಲ್ಲವೋ ಅವನನ್ನು ನಾವು ಅಲ್ಲಿ ಕೂರಿಸಿದ್ದೇವೆ. ಎಸ್, ಅಗ್ನಿ ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗನ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದರೂ ಅದನ್ನು ಬಿಡಬಾರದು. ಅಂದ್ರೆ ಈಗ ನಿಮ್ದು ಯಾವುದೊಂದು ನೇಚರ್ ಉಂಟು, ನಿಮ್ದು ಈಗ ನೇಚರ್ ಕ್ಷತ್ರಿಯ ಆದ್ರೆ ನೀವು ಕ್ಷತ್ರಿಯನೇ ಆಗ್ಬೇಕಂತ, ನೀವು ಶೂದ್ರ ಆಗಿದ್ರೆ ನೀವು ಶೂದ್ರ, ನೀವು ವೈಶ್ಯ ಆಗಿದ್ರೆ ವೈಶ್ಯ.
ಇದು ಜನ್ಮದಿಂದ ಅಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಬ್ರಾಹ್ಮಣ ಆಗಿದ್ರೆ ಬ್ರಾಹ್ಮಣ. ಆದ್ರೆ ಈಗ ಎಂತಾಗ್ತದೆ ಅಂದ್ರೆ ನೋಡಿ, ಎಲ್ಲಿ ಒಂದು ಕಂಪನಿಯಲ್ಲಿ ನಮ್ಗೆ ಒಂದು ನೇಚರ್ ಇರ್ತದೆ, ಆ ನೇಚರ್ ನಮ್ಗೆ ಕೊಟ್ರೆ ನಾವು ಸರಿಯಾಗಿ ಮಾಡ್ತೇವೆ, ಮತ್ತೆ ಅದರಲ್ಲಿ ತುಂಬಾ ಒಳ್ಳೇದಾಗ್ತದೆ. ಆದ್ರೆ ನಮ್ಗೆ ಕೆಲಸ ಸಿಗುವುದು ನಮ್ಮ ನೇಚರ್ ಅಲ್ಲ, ಅದು ಬೇರೆ ಸಿಗ್ತದೆ. ಹಾಗಾಗಿ ನಮ್ಗೆ ಅಲ್ಲಿ ನಮ್ಮ ಎಫರ್ಟ್ ಆಗ್ಲಿಕ್ಕೆ ಆಗುದಿಲ್ಲ. ನೋಡಿ, ಇದು ಇಂಪಾರ್ಟೆಂಟ್ ಶ್ಲೋಕ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲಾ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ನೋಡಿ, ಬ್ರಹ್ಮಭೂತ ಪ್ರಸನ್ನಾತ್ಮ ಅಂದ್ರೆ, ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಈ ಸ್ಟೇಜಿಗೆ ಬಂದ್ರೆ ಆಗವ ಪ್ರಸನ್ನಾತ್ಮ ಅಂದ್ರೆ ಖುಷಿಯಲ್ಲಿ ಇರ್ತಾನಂತೆ. ಮತ್ತೆ ಎಂತ ಮಾಡ್ತಾನೆ? ನಾ ಶೋಚತಿ ನಾ ಕಾಂಕ್ಷತಿ. ನಾ ಶೋಚತಿ ಅಂದ್ರೆ ಈಗ ಅವನಿಗೆ ಒಂದು ಕೋಟಿ ಸಿಕ್ತು, ಆಗವ ಅಂದ್ರೆ ಅದನ್ನು ಹೇಗೆ ಅಂದ್ರೆ ಅದಕ್ಕೆ ಏನು ವ್ಯಾಲ್ಯೂ ಕೊಡುವುದಿಲ್ಲ. ಅದು ಸಿಕ್ತು ದೇವರಿಗೆ ಯೂಸ್ ಮಾಡುವ ಅಂತ ಇದು ಮಾಡ್ತಾನೆ. ಖುಷಿ ಪಡುವುದಿಲ್ಲ, ಸಿಕ್ತು ಅಂತ ಹಾರಾಡುವುದಿಲ್ಲ. ಮತ್ತೆ ಒಂದು ಕಾಂಕ್ಷತಿ ಅಂದ್ರೆ 1 ಕೋಟಿ ಹೋಯ್ತು, ಅದು ಬಂದದ್ದು ಹೋಯ್ತು, ಆಗವ ಅದಕ್ಕೆ ಅಟ್ಯಾಚ್ ಆಗ್ಲಿಲ್ಲ, ಆಗವ ಹೋಯ್ತಲ್ಲ ಕೂಗುದಿಲ್ಲ. ಇದು ಮತ್ತೆ ಸಮಾ ಸರ್ವೇಷು ಭೂತೇಷು, ಎಲ್ಲ ಜೀವಿಗಳನ್ನು ಒಂದೇ ತರ ನೋಡುದು. ಈಗ ಹೇಗಂದ್ರೆ ಕಲಿಯುಗದಲ್ಲಿ ನಾಯಿಯನ್ನು ಮನೆಯ ಬೆಡ್ ಅಲ್ಲಿ ಮಲಗಿಸುವುದು ಮತ್ತೆ ಕಿಚನ್ ಅಲ್ಲಿ ಹೋಗಿ ಕೋಳಿಯನ್ನು ಕಟ್ ಮಾಡಿ ತಿನ್ನೋದು, ಇದು ಸರಿಯಲ್ಲ. ನಾವು ಎಲ್ಲವನ್ನು ಸೇಮ್ ಆಗಿ ನೋಡ್ಬೇಕು. ಸಮಾ ಸರ್ವೇಷು ಭೂತೇಷು. ಆ ನಿಟ್ಟಿನಲ್ಲಿ ಎಂತ ಆಗ್ತದೆ ಅಂದ್ರೆ ಮದ್ಭಕ್ತಿ ಲಭತೆ ಪರ, ಆಗವ ಪರಿಶುದ್ಧ ಭಕ್ತಿ ಸೇವೆಯನ್ನು ಆಗ ಮಾಡ್ತಾನೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶದೇ ತದ್ ಅನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ನೋಡಿ. ಕೃಷ್ಣ ಪ್ರಭುಪಾದ ನಮ್ಮ ಆಚಾರ್ಯರು ಭಗವದ್ಗೀತಾ ಯಥಾರೂಪ ಯಾಕೆ ಕೊಟ್ಟದ್ದು? ಯಾಕಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಈಗ ಎಂತಾಗಿದೆ, ತುಂಬಾ ಸಂಸ್ಥೆಗಳುಂಟು, 1000 ಸಂಸ್ಥೆಗಳುಂಟು ಭಾರತದಲ್ಲಿ. ಅವರು ಪರಮಪುರುಷ ನನ್ನನ್ನು ನಾನಿರುವಂತೆ ಹೇಳುವುದಿಲ್ಲ, ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಹಾಗೆ ಮಾಡಬಾರ್ದು. ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಭಕ್ತಿ ಸೇವೆಯಿಂದ ಮಾತ್ರ. ನೋಡಿ, ಕೃಷ್ಣ ಹೇಳುದು ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂಥ ಭಕ್ತಿಯಿಂದ ಮನುಷ್ಯನು ತನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಆಗ ನಾವು ಕೃಷ್ಣನ ಗೋಲೋಕಕ್ಕೆ ಹೋಗಬಹುದಂತೆ. ಎಸ್. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾನ್ ಮತ್ ವಿವಾಪ್ಷಯ ಮತ್ ಪ್ರಸಾದತ್ ಆವಾಪನೋತಿ ಶಾಶ್ವತಂ ಪದಂ ಅವ್ಯಯಂ. ನನ್ನ ಪರಿಶುದ್ಧ ಭಕ್ತನು ಎಲ್ಲಾ ಬಗೆಯ ವ್ಯಾಪಾರಗಳಲ್ಲಿ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ನೋಡಿ, ಕೃಷ್ಣನ ಭಕ್ತ ಯಾವುದೇ ಸ್ಥಿತಿಯಲ್ಲಿ ಇರಲಿ, ಆದರೆ ಕೃಷ್ಣನ ಆ ರಕ್ಷಣೆಯಲ್ಲಿ ಇರ್ತಾನಂತೆ. ಡೈರೆಕ್ಟ್ ಕೃಷ್ಣನ ರಕ್ಷಣೆ. ಮತ್ತೆ ಕೃಷ್ಣನ ಕೃಪೆಯಿಂದ ಎಂತಾಗ್ತದೆ? ಶಾಶ್ವತವಾದ ಅವ್ಯಯವಾದ ಕೃಷ್ಣನ ಗೋಲೋಕಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಪಡೆಯುತ್ತಾನೆ. ಮಚ್ಚಿತ ಸರ್ವ ದುರ್ಗಾಣಿ ಮತ್ ಪ್ರಸಾದ ತರಿಷ್ಯಸಿ ಅತಾಚೇ ತ್ವಾಂ ಅಹಂಕಾರನ್ ನಾಶೋಯಸಿ ವಿನಕ್ಷ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದಿಂದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ನೋಡಿ, ಈಗ ನಾವು ಕೃಷ್ಣನಿಗೆ ಕೂಡ ಗೊತ್ತುಂಟು, ನಾವು ಬದ್ಧ ಸ್ಥಿತಿಯಲ್ಲಿದ್ದೇವೆ. ಹಾಗಾಗಿ ಕೃಷ್ಣ ಪ್ರಜ್ಞೆ ಬಂದ್ರೆ ಅದಕ್ಕೆ ನಾವು ಹೇಳುದು ಜಪ ಮಾಡಿ ಅಂತ. ಜಪ ಮಾಡಿದರೆ ನಿಮ್ಮ ಪ್ರಜ್ಞೆಯು ಕೃಷ್ಣ ಪ್ರಜ್ಞೆ ಆಗ್ತದೆ. ಆಗ ಬದ್ಧ ಜೀವನದಿಂದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳಬಹುದು. ಆದರೆ ನೀನು ಇಂಥ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯಾ. ನೋಡಿ, ಕೃಷ್ಣ ಇಲ್ಲಿ ಅದನ್ನು ಕೂಡ ಹೇಳಿದ್ದಾನೆ. ಒಂದು ಮೇಲೆ ಬರುವುದನ್ನು ಹೇಳಿದ್ದಾನೆ ಗೋಲೋಕಕ್ಕೆ, ಮತ್ತೆ ಕೆಳಗೆ ಹೋಗುವುದು ಕೂಡ ಹೇಳಿದ್ದಾನೆ. ಈಶ್ವರ ಸರ್ವಭೂತಾನ ಹೃದ್ದೇಶ ಅರ್ಜುನ ತಿಷ್ಠತಿ ಬ್ರಹ್ಮಯಾ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಅರ್ಜುನನೇ, ಪರಮ ಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿದ್ದು
ಹೃದಯದಲ್ಲಿಯೂ ಇದ್ದಾನೆ. ಐಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಾನೆ. ಅಂದ್ರೆ ಕೃಷ್ಣ ಪರಮಾತ್ಮನಾಗೆ ಎಲ್ಲರ ಜೀವಿಯಲ್ಲಿ ಇದ್ದಾನೆ. ಮತ್ತೆ ಎಂತ ಅಂದ್ರೆ ಅವ ನಿರ್ದೇಶಿಸಿದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ. ನಮ್ಮ ಎಂತ ಹೇಳುದು, ಆ ಇಂದ್ರಿಯ ಇಚ್ಛೆ ಗಡಿ 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 ನಮ್ಗೆ ಬರ್ತಾ ಇರ್ತದೆ ಕೃಷ್ಣನಿಗೆ. ಅಂದ್ರೆ ಕೃಷ್ಣ ಒಂದು ಸೈಡಲ್ಲಿ ನಗು ಕೂಡ ಬರ್ತದೆ, ಇನ್ನೊಂದು ಸೈಡಲ್ಲಿ ಬೇಜಾರು ಕೂಡ ಆಗ್ತದೆ. ನಗು ಯಾಕೆ ಬರುದು ಅಂದ್ರೆ ಇವ ಎಂತ ಮೂರ್ಖ ಅಂತ ಆಗ್ತದೆ, ಬೇಜಾರು ಯಾಕಂದ್ರೆ ಕೃಷ್ಣನ ಮಕ್ಕಳು, ಹಾಗಾಗಿ ಅದು ಕೂಡ ಅವನಿಗೆ ಆಗ್ತದೆ. ತ್ವಂ ಏವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದತ್ ಪರಮಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭರತವಂಶ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮ ಶಾಶ್ವತವಾದ ಸ್ಥಾನವನ್ನು ಪಡೆಯುತ್ತೀಯ. ಇದು ಜಗನ್ನಾಥಪುರಿ, ಇದು ಜಗನ್ನಾಥ. ಎಸ್, ನಾವು ಅವರಿಗೆ ಶರಣಾಗತರಾಗಬೇಕಂತೆ. ಮತ್ತೆ ಅವರ ಕೃಪೆಯಿಂದ ದಿವ್ಯ ಶಾಂತಿಯನ್ನು ನಾವು ಮತ್ತೆ ಶಾಶ್ವತ ಸ್ಥಾನವನ್ನು ಪಡೆಯುತ್ತೀಯ. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ವಿಮರ್ಶೇತ್ ಅಶೇಷೇನ ಯಥಾ ಇಚ್ಛಸಿ ತತ್ತ ಕುರು. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ನೋಡಿ, ಕೃಷ್ಣ ಹೇಳ್ತಿದ್ದಾನೆ, ನಿನಗೆ ತುಂಬಾ ಕಾನ್ಫಿಡೆನ್ಸ್ ಜ್ಞಾನವನ್ನು ನಾನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ನೋಡಿ, ಆಚಾರ್ಯ ಇಲ್ಲಿ ಹೇಳ್ತಾರೆ, ಪ್ರಭುಪಾದ್, ಕೃಷ್ಣ ಪರ್ಫೆಕ್ಟ್ ಟೀಚರ್ ಅಂತೆ. ಯಾಕೆಂದ್ರೆ ಎಲ್ಲ ಹೇಳಿದ ಮೇಲೆ ನಿನಗೆ ಇಷ್ಟ ಬಂದ ನೀನು ಮಾಡು ಅಂತ ಹೇಳಿದ್ದಾನೆ. ಅಲ್ಲಿ ಅವನಿಗೆ ಚಾಯ್ಸ್ ಕೊಟ್ಟಿದ್ದಾನೆ. ಈಗ ಅರ್ಜುನ ಅಂತ ಹೇಳ್ತಾರೆ ನೋಡುವ. ಅರ್ಜುನ ಉವಾಚ ನಷ್ಟಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಮಯ ಅಚ್ಯುತ ಸ್ಥಿತೋ ಅಸ್ಮಿ ಗತಾ ಸಂದೇಹ ಕರಿಷ್ಯೇ ವಚನಂ ತವ. ಅರ್ಜುನನು ಹೀಗೆ ಹೇಳಿದನು, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ಚ್ಯುತಿ ಇಲ್ಲದವನಿಗೆ ಅಚ್ಯುತ ಅಂತ ಹೆಸರು. ಯಾರಿಗೆ ಚ್ಯುತಿ ಇಲ್ಲವೋ ಅವ ಅಚ್ಯುತ. ನನ್ನ ಮೋಹ ಮಾಯವಾಯಿತು, ನನಗೆ ತುಂಬಾ ಮೋಹ ಆಯಿತು, ಎಲ್ಲ ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಅಂದ್ರೆ ಕೃಷ್ಣನ ದಯೆಯಿಂದ. ನೋಡಿ, ಇಲ್ಲಿ ಅವ ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ. ಈಗ ಅವ ದ್ವಂದ್ವ ಇಲ್ಲ, ದೃಢ ಮನಸ್ಸಲ್ಲಿದ್ದಾನೆ. ನನ್ನ ಸಂದೇಹಗಳಿಂದ ಬಿಡುಗಡೆ ಆಗಿದ್ದೇನೆ, ಯಾವುದೇ ಡೌಟ್ ಇಲ್ಲ. ಈಗ ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ನೋಡಿ, ಕೃಷ್ಣ ಹೇಳಿದ್ದಾನೆ, ನಿನ್ಗೆ ಇದನ್ನು ವಿಮರ್ಶೆ ಮಾಡಿ ನಿನ್ನ ಇಚ್ಛೆ ಬಂದಾಗೆ ಮಾಡು. ಇಲ್ಲಿ ಅರ್ಜುನ ಎಂತ ಮಾಡ್ತಿದ್ದಾನೆ, ಆಚಾರ್ಯ ಹೇಳ್ತಾರೆ, ಅರ್ಜುನ ಕೂಡ ಸರಿಯಾದ ಶಿಷ್ಯ ಅಂತೆ. ಹೇಗಂದ್ರೆ ಇಲ್ಲಿ ಪೂರ್ತಿ ಸರೆಂಡರ್ ಆಗಿದ್ದಾನೆ ಕೃಷ್ಣನಿಗೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷಿ ಸತ್ಯಂ ತೇ ಪ್ರತಿಜಾನೋ ಪ್ರಿಯೋ ಅಸೀಮೇ. ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿ ನನ್ನ ಬಳಿಗೆ ಬರುತ್ತೀಯಾ. ನೀನು ನನ್ನ ಬಹುಪ್ರಿಯ ಸ್ನೇಹಿತರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ ಅಂತ ಕೃಷ್ಣ ಹೇಳುದು 4 ವಿಷಯ. ಮನ್ಮನ, ನನ್ನನ್ನು ಚಿಂತಿಸು. ಮದ್ಭಕ್ತೋ, ನನ್ನ ಭಕ್ತನಾಗು. ಮಾಂ ನಮಸ್ಕರು, ನನಗೆ ನಮಸ್ಕಾರ ಮಾಡು. ಮಧ್ಯಾಜಿ, ನನಗೆ ಪೂಜೆ ಮಾಡು. ಮತ್ತೆ ಹೀಗೆ ಮಾಡಿದ ಎಂತ ಆಗ್ತದೆ, ನೀನು ನನ್ನಲ್ಲಿ ಬರುತ್ತೀಯಾ. ಮತ್ತೆ ಇದನ್ನ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನೀನ್ ನನ್ನ ಗೆಳೆಯ. ಎಸ್, ಇದು ನಮ್ಮ ರಾಧಾಗೋವಿಂದ ದೇವಸ್ಥಾನ, ಮಂಗಳೂರಿದು ರಾಧಾಗೋವಿಂದ ರೆಡ್ಡಿ. ರಾಧಾಗೋವಿಂದ ರೆಡ್ಡಿ ನಿಮ್ಗೆಲ್ಲರಿಗೂ ಕೃಪೆ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಾಂ ತ್ವಾಂ ಸರ್ವ ಪಾಪ್ಯೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಎಲ್ಲಾ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ನೋಡಿ, ಈಗ ಕೆಲವರು ಹೇಳ್ತಾರೆ, ನಾವು ತುಂಬಾ ಅನ್ಯಾಯ ಮಾಡಿದ್ವಿ, ತುಂಬಾ ಪಾಪ ಮಾಡಿದ್ದೇವೆ, ಮತ್ತೆ ಕೃಷ್ಣ ಹೇಗೆ ನಮಗೆ ಕ್ಷಮಿಸ್ತಾನ? ಕೃಷ್ಣ ಹೇಳ್ತಾನೆ, ಆಚಾರ್ಯ ಹೇಳ್ತಾರೆ, 1 ಸೆಕೆಂಡ್ ಅಂತೆ ನೀವು ಕಂಪ್ಲೀಟ್ ಸರೆಂಡರ್ ಆದ್ರೆ ಕೃಷ್ಣ ನಿಮ್ಮ ಹಿಂದೆ ಮಾಡಿದನ್ನು ಎಲ್ಲ ಪಾಪಗಳಿಂದ ಅದಕ್ಕೆ ಅವ ಕ್ಷಮಿಸ್ತಾನೆ. ಹಾಗಾಗಿ ಇದನ್ನು ನಾವು ಮಾಡಬೇಕು. ಇದಂ ತೇ ನಾತ ಪಕ್ಷಾಯ ನಾ ಅಭಕ್ತಾಯ ಕದಾಚನ ನಾಚ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋ ಅಭ್ಯಾಶುಯತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವು ವಿವರಿಸಬಾರದು. ನೋಡಿ, ಕೃಷ್ಣ ಹೇಳ್ತಿದ್ದಾನೆ, ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಹಾಗಾಗಿ ಈಗ ಕೆಲವರು ಹೇಳ್ತಾರೆ, ಮೊನ್ನೆ ಕೂಡ ಒಬ್ರು ಪ್ರಶ್ನೆ ಕೇಳಿದ್ರು, ಯಾಕೆ ಎಲ್ಲರಿಗೂ ನೀವು ಇದನ್ನು ಹೇಳುವುದಿಲ್ಲ, ಮತ್ತೆ ತುಂಬಾ ಮಂದಿ ಇದು ಬೇಡದು ಮಾಡ್ತಿದ್ದಾರೆ, ಯಾಕೆ ನೀವು ಅವರನ್ನು? ಕೃಷ್ಣ ಇಲ್ಲಿ ಹೇಳಿದ್ದಾನೆ, ತಪಸ್ಸು ಮಾಡದವನಿಗೆ,
ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಈ ರಹಸ್ಯ ಜ್ಞಾನವು ವಿವರಿಸಬಾರದು. ಯಾಕೆ ಯಾಕೆ ವಿವರಿಸಬಾರದು ಅಂದ್ರೆ ಅವನಲ್ಲಿ ಅಸೂಯೆ ಉಂಟು, ಮತ್ತೆ ಅವ ಕೃಷ್ಣನ ಮೇಲೆ ಅಸೂಯೆ ಪಡ್ತಾನೆ. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಯಾ ಇದಂ ಪರಂ ಗುಹ್ಯಂ ಮದ್ಭಕ್ತ್ವೇಷು ಅಭಿದಾಶ್ಯತಿ ಭಕ್ತಿ ಮಯಿ ಪರಂ ಕೃತ್ವ ಮಾಮೇವೈಷಿತಿ ಅಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಅಂದ್ರೆ ನೋಡಿ, ನಮ್ಮ ಆಚಾರ್ಯ ಕೂಡ ನಮ್ಗೆ ತಿಳಿಸಿದ್ದಾರೆ. ಈಗ ಅವ್ರು ಹೇಳುದು ನೀವೆಲ್ಲರಿಗೂ ತಿಳಿಸಿ ಅಂತ. ಇದರಿಂದ ಎಂತ ಆಗ್ತದೆ ನಮ್ಗೆ, ಇದಂತದ್ದು ನಮ್ಮ ಪ್ಯೂರಿಫಿಕೇಶನ್. ಈಗ ನಾನು ಇಲ್ಲಿ ಕ್ಲಾಸ್ ಮಾಡ್ತಿದ್ದೇನೆ, ಇದರಿಂದ ನನ್ಗೆ ಲಾಭ ಎಂತಂದ್ರೆ ನಾನು ತುಂಬಾ ಪ್ಯೂರಿಫೈ ಆಗ್ತೇನೆ, ಮತ್ತೆ ನನ್ಗೆ ಆ ಭಕ್ತಿ ಸೇವೆ ಮಾಡ್ಲಿಕ್ಕೆ ತುಂಬಾ ಇದು ಅನುಕೂಲ ಆಗ್ತದೆ. ಲಾಸ್ಟ್ಗೆ ಕೃಷ್ಣನ ಬಳಿ ಹೋಗ್ಲಿಕ್ಕೆ ನಮ್ಮ ಆಚಾರ್ಯರು ಇದಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ. ಹಾಗಾಗಿ ನಾನು ನಿಮ್ಗೆ ಹೇಳುವುದರಿಂದ ನಿಮ್ಗೆ ಪ್ರಯೋಜನ ಅಲ್ಲ, ನಿಮ್ಗೆ ಸ್ವಲ್ಪ ಪ್ರಯೋಜನ ಉಂಟು, ಆದ್ರೆ ನನ್ಗೆ ಜಾಸ್ತಿ ಪ್ರಯೋಜನ ಉಂಟು. ನಂದು ಪ್ಯೂರಿಫಿಕೇಶನ್ ಆಗ್ತದೆ, ನಾನು ತುಂಬಾ ಅದರಲ್ಲಿ ಇದರ ನಂಗೆ ಪ್ರಯೋಜನ ಉಂಟು. ನಾಚಾ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯ ಕೃತಮ ಭವತಿ ನಾಚಾ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಅಂದ್ರೆ ಯಾರು ಈ ಪ್ರಚಾರ ಮಾಡ್ತಾನೆ ಕೃಷ್ಣನ ಹೇಳಿದಾನೆ, ಹಾಗಾಗಿ ಇದು ಇವ ತುಂಬಾ ಪ್ರಿಯ ಅಂತೆ ಕೃಷ್ಣನಿಗೆ. ಕೃಷ್ಣನ ಬಗ್ಗೆ ಯಾರು ಪ್ರಚಾರ ಮಾಡ್ತಾನೆ, ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆ ಇರುವುದಿಲ್ಲ. ಹಾಗಾಗಿ ನಮ್ಮ ಆಚಾರ್ಯರು ತುಂಬಾ ಪ್ರಚಾರ ಮಾಡಿದ್ದಾರೆ, ನಾವು ಅವರನ್ನು ಜಸ್ಟ್ ಫಾಲೋ ಮಾಡುದು. ಇವರು ಕೃಷ್ಣನಿಗೆ ತುಂಬಾ ಇಷ್ಟ. ಎಸ್ ಅದ್ಯೇಷೇತೆ ಚ ಯಾ ಇಮಂ ಧರ್ಮ್ಯಾಂ ಸಮಾದ್ವಂ ಅವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟ ಸಯಾಮ್ ಇತಿ ಮೇ ಮತಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿ ನನ್ನನ್ನು ಪೂಜಿಸ್ತಾನೆ. ನೋಡಿ, ಯಾರು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾನೆ ಮತ್ತೆ ಅವನಿಗೆ ಬುದ್ಧಿಶಕ್ತಿ ಕೃಷ್ಣ ಕೊಡ್ತಾನಂತೆ, ಅದರಿಂದ ಮತ್ತೆ ಅವ ಪೂಜೆ ಮಾಡ್ತಾನೆ. ಹಾಗಾಗಿ ನೀವು ಈ ಅಧ್ಯಯನ ಮಾಡಲಿಕ್ಕೆ ಬಂದಿದ್ದೀರಿ, ಖಂಡಿತವಾಗಿ ನಿಮ್ಗೆ ಕೃಷ್ಣನ ಆ ಒಂದು ಅನುಗ್ರಹ ಉಂಟು. ಶ್ರದ್ಧವಾನ ಅನಸೂಯಾಶ್ಚ ಶೃಣ್ವಾದಪಿ ಯೋ ನರ ಸೋ ಅಪಿ ಮುಕ್ತ ಸುಬಾಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತನಾಗುತ್ತಾನೆ. ನೋಡಿ, ಆ ಶ್ರದ್ಧೆಯಿಂದ ಕೇಳ್ಬೇಕಂತೆ ಭಗವದ್ಗೀತೆಯನ್ನು. ಮತ್ತೆ ಅಸೂಯೆ ಇರಬಾರ್ದು, ಅಸೂಯೆಯಿಂದ ಕೇಳಬೇಕು, ಮತ್ತೆ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯ ಕರ್ಮಗಳಿಗೆ ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ನೋಡಿ, ಭಗವದ್ಗೀತೆಯಲ್ಲಿ ಎಂತ ಲಾಭ ಉಂಟು ನೋಡಿ. ಇದೆಲ್ಲ ಲಾಭವನ್ನು ಈಗ ಕೃಷ್ಣ ಹೇಳ್ತಿದ್ದಾನೆ. ಈಗ ನೋಡುವ, ಸಂಜಯ್ ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದದ್ದು ಎಂದರೆ ನನಗೆ ರೋಮಾಂಚನವಾಗಿದೆ. ನೋಡಿ, ಈಗ ನೀವು ಕೂಡ ಕೇಳಿದ್ದೀರಿ, ಸಂಜಯ್ ಕೂಡ ಕೇಳಿದ್ದಾನೆ, ಆದ್ರೆ ಸಂಜಯನಿಗೆ ಎಂತಾಯ್ತು, ರೋಮಾಂಚನವಾಯ್ತಂತೆ ಇದನ್ನು ಕೇಳಿ. ವ್ಯಾಸರ ಕೃಪೆಯಿಂದ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನಿಗೆ ಹೇಳುತ್ತಿರುವ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನ ನಡುವಣ ಅದ್ಭುತ ಪವಿತ್ರವಾದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ನೋಡಿ, ಅದನ್ನೇ ಅವ ಸ್ಮರಣೆ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣ ನನಗೆ ರೋಮಾಂಚನವಾಗುತ್ತಿದೆ. ಪೂರ್ತಿ ಅವ ರೋಮಾಂಚನದಲ್ಲಿದ್ದಾನೆ ಸಂಜಯ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತಲೇ ನನ್ನ ವಿಸ್ಮಯವು ಹೆಚ್ಚುತ್ತಿದೆ. ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ನೋಡಿ, ಈಗ ಹರ್ಷ ಪಡ್ತಾ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನ ಇರುವನೋ ಅಲ್ಲಿ ವಿಜಯ ನಿಶ್ಚಯವು, ಸಿರಿ, ವಿಜಯ, ಅಸಹನ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತದೆ. ಇದು ನನ್ನ ಅಭಿಪ್ರಾಯ. ಸಂಜಯ್ ಹೇಳ್ತಾನೆ, ಎಲ್ಲಿ ಕೃಷ್ಣ ಮತ್ತೆ ಅರ್ಜುನ ಇದ್ದಾನೆ ಅಲ್ಲಿ ವಿಜಯ ಖಂಡಿತ. ಎಸ್, ಆಯ್ತು. ಯಾವ್ದೋ ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಎಸ್, ವೆಂಕಟೇಶ್ ಸರ್ ಅನ್ಮ್ಯೂಟ್ ಮಾಡಿ ಸರ್. ಎಸ್, ಶುಭೋದಯ ಗುರುಗಳೇ. ನಮಸ್ತೆ 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 ಸರ್, ನಮಸ್ತೆ ಗುರುಗಳೇ. 18 ದಿವಸದಿಂದ ನಮಗೆ ಈ ಭಗವದ್ಗೀತೆ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಒಂದೇ ಒಂದು ಸಣ್ಣ
ಮಾಹಿತಿ ಸಿಗೋ ತರ ಅಂದ್ರೆ ನೀವು ಬಹಳ ಹೇಳಿದಿರಿ, ನಮ್ ತಲೆ ಒಳಗೆ ಹೋಗಿದ್ದು ಬಹಳ ಕಡಿಮೆ. ಅದಕ್ಕೆ ನಿಮ್ಗೆ ಮೊದಲು ಧನ್ಯವಾದ ಹೇಳ್ತಾ ಇದ್ದೀನಿ. ಎರಡನೇದಾಗಿ ನನ್ನ ಪ್ರಶ್ನೆ ಏನಂದ್ರೆ, ಈ ಮೊದಲನೇ ಅಧ್ಯಾಯದಲ್ಲಿ ಶುರುವಾಗುವಾಗ ಸಂಜಯ ಮತ್ತೆ ಧೃತರಾಷ್ಟ್ರ ಇರ್ತಾರೆ. ಅಂದ್ರೆ ಸಂಜಯ ಒಂಥರ ಲೈವ್ ಕಾಮೆಂಟೇಟರ್ ಅಥವಾ ಅವ್ನ್ ಎಲ್ಲಾನು ನೋಡುವಂತ ಒಂದು ಅವನ್ಗೆ ಶಕ್ತಿ ಇರುತ್ತೆ, ಇಲ್ಲಿ ಏನ್ ನಡೆದು ನೋಡುವಂತ ಶಕ್ತಿ ಇರುತ್ತೆ. ಇವನು ಸಂಪೂರ್ಣ ಧೃತರಾಷ್ಟ್ರ, ಅವನು ಹುಟ್ಟು ಕುರುಡ, ಮಾನಸಿಕವಾಗೂ ಕುರುಡ, ಅವನು ದೈಹಿಕವಾಗೂ ಕುರುಡ ಅಂತ ಹೊರಡಿಸಿದ್ದಾರೆ. ನೀವು ಅದನ್ನ ಒಪ್ಪಿದ್ದೀರಿ. ಮತ್ತೆ ಧೃತರಾಷ್ಟ್ರನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಾಗ ಅವನು ಅವನ ತಮ್ಮನ ಮಕ್ಕಳನ್ನ ತುಂಬಾ ಇದ್ ಮಾಡೋದು, ದ್ವೇಷಿಸೋದು ಅಥವಾ ಇದ್ ಮಾಡೋದು, ಮಗನ ಕೆಟ್ಟ ಕಾರ್ಯಗಳಿಗೆ ಅವನಿಗೆ ಪ್ರಲೋಭನೆ ಮಾಡೋದು, ಅವ್ನ ಹೆಂಡತಿ ಮಾತು ಹೇಳಿದ್ರು ಕೇಳೋದಿಲ್ಲ. ಅವನು ಯಾರು ಹೇಳಿದ್ರು ಅವನು ಸ್ವಂತ ಒಂಥರ ಕಣ್ಣು ಅಂಧನಾಗಿ ಬರೀ ಕೆಟ್ಟ ಕಾರ್ಯಗಳು ಮಾಡು ಅಂತಾನೆ ಹೇಳ್ತಾನೆ. ಅವ್ನು ಒಂದು ಮಾತು ಹೇಳಿದ್ರೆ ಇಡೀ ಮಹಾಭಾರತ ನಡೀತಿರ್ಲಿಲ್ಲ, ಬೇಕಿದ್ರೆ ಬೇರೆ ತರ ಆಗಿರೋದು, ಆದ್ರೆ ಅವ್ನು ಹೇಳೋದಿಲ್ಲ ಪಾತ್ರ ಹಾಗೆ. ಪ್ರಶ್ನೆ ಇಲ್ಲ ಏನಂತಂದ್ರೆ, ನನ್ ಪ್ರಶ್ನೆ ಇಲ್ಲ ಅಂದ್ರೆ, ಅರ್ಜುನ ನೇರವಾಗಿ ಕೇಳಿದ್ದನ್ನ ಧೃತರಾಷ್ಟ್ರನು ಅಷ್ಟ್ರ ಮಟ್ಟಿಗೆನೆ ಕೇಳುವಂತ ಒಂದು ಅವಕಾಶ ಎದ್ ಸಿಕ್ತು, ಅವ್ನು ಯಾವ ಪುಣ್ಯ ಮಾಡಿದ್ದ ಅಂತ ಅವನಿಗೆ ಸಿಕ್ತು ಅಂತ ನನ್ನ ನೋಡಿ. ಒಳ್ಳೆ ಪ್ರಶ್ನೆ ಸರ್, ಒಳ್ಳೆ ಪ್ರಶ್ನೆ. ಈಗ ಎಂತ ಅಂದ್ರೆ ನೋಡಿ, ವಿಷಯ ಆಗುದು ಹೀಗೆ ಅಂತಂದ್ರೆ, ನೀವು ಹೇಳಿದ್ ಕರೆಕ್ಟ್. ಫಸ್ಟ್ಗೆ ನಾನು ನಿಮ್ಗೆ ಫಸ್ಟ್ ಚಾಪ್ಟರ್ ಹೇಳಿದ್ದೇನೆ, ಧೃತರಾಷ್ಟ್ರ ತಮೋಗುಣದಲ್ಲಿದ್ದಾನೆ, ನಮ್ಮ ಯಾರು ಅರ್ಜುನ ಸತ್ವಗುಣದಲ್ಲಿ, ಮತ್ತೆ ದುರ್ಯೋಧನ ರಜಗುಣದಲ್ಲಿ. ಹಾಗಾಗಿ ತಮೋಗುಣದವರಿಗೆ ನೀವು ಎಂತ ಹೇಳಿದ್ರು ಕೂಡ ಅವರಿಗೆ ಆ ತಲೆಗೆ ಒಕ್ಕುದಿಲ್ಲ. ಮತ್ತೆ ಎಂತ ಅಂದ್ರೆ ಎಷ್ಟೇ ಹೇಳ್ಬೋದು ನೀವು, ಅಂದ್ರೆ ಎಂತಂದ್ರೆ ಬಂಡೆ ಕಲ್ಲಿಗೆ ನೀರು ಹಾಕಿದಾಗೆ ನೀವು ಕೃಷ್ಣ ಭಜನೆ ಎಷ್ಟು ಗಂಟೆ ಹೇಳ್ಬೋದು, ಆದ್ರೆ ಅವರಿಗೆ ತೆಗೆಯುವಂತವರ ಇದಿಲ್ಲ, ಗೊತ್ತಾಯ್ತಾ? ಹಾಗಾಗಿ ಅವನಿಗೆ ಆ ಹೇಳುವಂತ ಆ ಪುಣ್ಯ. ಮತ್ತೆ ನೀವು ಆ ಪುಣ್ಯದ ಬಗ್ಗೆ ಹೇಳಿದಿರಿ ನೋಡಿ, ಅಲ್ಲಿ ನಮ್ಮ ಆಚಾರ್ಯ ವಿವರಿಸ್ತಾರೆ, ಎಲ್ಲ ಸೈನಿಕರು ಸತ್ರು ಕೂಡ ಅವರೆಲ್ಲ ಕೃಷ್ಣನ ಧಾಮಕ್ಕೆ ಹೋದ್ರಂತೆ. ಯಾಕೆಂದ್ರೆ ಕೃಷ್ಣನ ಎದುರು ಅವ್ರು ಸತ್ತದು. ಹಾಗಾಗಿ ಅದು ಎಂತ ಹೇಳುದು, ಅವರು ಕೃಷ್ಣನ ಅದರ ನೋಡುವುದು ಕೂಡ ಅವರಿಗೆ ತುಂಬಾ ಪುಣ್ಯ ಅಂತೆ. ನಮ್ಗೆ ಆ ನೋಡುವ ಭಾಗ್ಯ ಕೂಡ ಇಲ್ಲ. ಹಾಗಾಗಿ ಅವರೆಲ್ಲ ಧೃತರಾಷ್ಟ್ರ ಎಂತಾಗ್ತದೆ, ಈಗ ನೀವು ಹೇಳಿದ ಪ್ರಕಾರ ಅವನಿಗೆ ಒಂದು ಕೇಳುವಂತ ಭಾಗ್ಯ ಸಿಕ್ತಂತ. ನೋಡಿ ಹೇಗಾಗ್ತದೆ ಅಂದ್ರೆ, ಆ ಕೃಷ್ಣನ ಎದುರು ಯಾರೆಲ್ಲ ಇದ್ದಿದ್ದಾರೆ ಅವರೆಲ್ಲ, ಅಂದ್ರೆ ಧೃತರಾಷ್ಟ್ರ ಆಗ್ಲಿ ದುರ್ಯೋಧನ ಆಗ್ಲಿ, ಅವರ ಇಂದಿನ ಲೈಫಲ್ಲಿ ಆ ಲೈಫಲ್ಲಿ ಅಸುರರು ಆದ್ರೂ ಕೂಡ ಇಂದಿನ ಲೈಫಲ್ಲಿ ತುಂಬಾ ಪುಣ್ಯ ಮಾಡಿದ್ದಾರೆ ಆ ಕೃಷ್ಣನ ಅಲ್ಲಿ ಬರ್ಲಿಕ್ಕೆ. ಮತ್ತೆ ಅವರು ಕೃಷ್ಣ ಎದುರು ಸತ್ತ ಕಾರಣ ಅವರಿಗೆ ಕೂಡ ಆ ಮುಕ್ತಿ ಪ್ರಾಪ್ತಿ ಆಗ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಕ್ಲಿಯರ್ ಆಯ್ತಾ ಸರ್? ಅದೆಲ್ಲ ಕೃಷ್ಣನ ಅರೇಂಜ್ಮೆಂಟ್. ಹರೇ ಕೃಷ್ಣ. ಎಸ್, ಓಕೆ. ಈಗ ತುಂಬಾ ಪ್ರಶ್ನೆಗಳುಂಟು ಇವತ್ತು. ಒಳ್ಳೇದು, ಒಳ್ಳೆ ವಿಷಯ. ಈಗ ಅನಿತಾ ಮಾತಾಜಿ. ಎಸ್ ಅನಿತಾ ಮಾತಾಜಿ. ಎಸ್ ಎಸ್. ನಮಸ್ಕಾರ ಪ್ರಭುಜಿ. ನಮಸ್ತೆ ನಮಸ್ತೆ. ನಂದು ಕ್ವೆಶನ್ ವೆಂಕಟೇಶ್ ಅವ್ರು ಕೇಳಿದ್ರಲ್ಲ, ಅದ್ರ ರಿಲೇಟೆಡ್ ಇವರು ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳಿದ್ರಿ ಇದನ್ನೆಲ್ಲನೂ ಸಂಜಯ್ ಅವರು ಬಂದು ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು ಅಂತ, ಕೃಷ್ಣ ಮತ್ತೆ ಅರ್ಜುನನ್ ಕಾನ್ವರ್ಸೇಷನ್. ಸೊ ಸಂಜಯ್ ಅವರಿಗೆ ಕೂಡ ವಿರಾಟ ರೂಪ ನೋಡ್ಲಿಕ್ಕೆ ಚಾನ್ಸ್ ಸಿಕ್ತಾ ಹಾಗಿದ್ರೆ? ಓಕೆ ಓಕೆ, ಥ್ಯಾಂಕ್ ಯು ಗುರೂಜಿ. ಈಗ ಇಲ್ಲಿ ಇನ್ನೊಂದು ಮಾತಾಜಿ ನರಹರಿ ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್. ಎಸ್, ನರಹರಿ ಮೌನಿಕಾಂತ್. ಎಸ್ ನಮಸ್ತೆ ಪ್ರಭುಜಿ. ಎಸ್ ಎಸ್ ಮಾತಾಜಿ. ಎಸ್, ನನ್ ಮೌನಿಕಾ ಅಂತ. ಹೇಳಿ ಮಾತಾಜಿ. ನಂದು ಡೌಟ್ ಏನಿಲ್ಲ, ಜಸ್ಟ್ ಒಂದು ಹೆಲ್ಪ್ ಬೇಕಾಗಿತ್ತು. ನಾನು ಸಂಜೆ 7:00 ಬ್ಯಾಚ್ಗೆ ಕೂಡ ನಾನು ಲಾಗಿನ್ ಆಗಿ ನನ್ನ ಮಗನ ಕೂಡಿಸ್ತಾ ಇದ್ದೆ. ಅದು ನೀವು ಕೀರ್ತನೆ ಭಜನೆ ಮಾಡ್ತಿರಲ್ವಾ, ನಿಮ್ ಜೊತೆನೆ ಅವನು ಪ್ರೊನೌನ್ಸಿಯೇಷನ್ ಮಾಡೋ ಸ್ಟಾರ್ಟ್ ಮಾಡ್ತಿದ್ದ. ಬಿಕಾಸ್ ಜಸ್ಟ್ 5 years ಅವನಿಗೆ. ಅಂಡ್ ನಾನು ಯೂಟ್ಯೂಬ್ ಅಲ್ಲೆಲ್ಲ ಓಪನ್ ಮಾಡಿ ನೋಡ್ದೆ, ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟು ಚಾಪ್ಟರ್ ಸ್ಟಾರ್ಟ್ ಆದ್ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಇದೆ. ಬಿಫೋರ್ ದ ಚಾಪ್ಟರ್ ರೆಕಾರ್ಡಿಂಗ್ ಇಲ್ಲ. ಸಪರೇಟ್ ಆಗಿ ಕುತ್ಕೊಂಡು ಹೇಳು ಅಂದ್ರೆ ನಾನ್ ಗುರುಜಿ ಜೊತೆನೆ ಹೇಳ್ತೀನಿ, ಇಲ್ಲ ಹೇಳೋದಿಲ್ಲ ಅಂತಾನೆ. ಸೊ ಈ ತರ ಏನಾದ್ರೂ ಒಂದು ಕ್ಲಾಸ್ ಬಿಫೋರ್ ರೆಕಾರ್ಡಿಂಗ್ ಮಾಡಿ ಆಗುತ್ತಾ, ಇಲ್ಲಾಂದ್ರೆ ಸಪರೇಟ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ಇದೇನಾ ಅಂತ? ಯಾವ್ದು ನಿಮಗೆ ರೆಕಾರ್ಡಿಂಗ್? ಮಗ ಹೇಳಿದ್ರು ರೆಕಾರ್ಡಿಂಗ್ ಬೇಕಾ? ಇದು ಸ್ವಾಮೀಜಿ, ನೀವು ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲೇ ಇದು ಕೀರ್ತನ ರೆಕಾರ್ಡಿಂಗ್. ಅದು ಬೇಕು ಸ್ವಾಮೀಜಿ, ಬೇಕಾಗಿತ್ತು. ಆಗುತ್ತಾ ಅಂದ್ರೆ?
ಓಕೆ, ಆ ರೆಕಾರ್ಡಿಂಗ್ ನಿಮ್ಗೆ ಬೇಕಲ್ಲ? ಓಕೆ, ರೆಕಾರ್ಡಿಂಗ್ ಅದನ್ನ ನಾವು ಯೂಶುವಲಿ ಮಾಡುದಿಲ್ಲ, ನಾವು ಕ್ಲಾಸ್ ಅನ್ನು ಮಾಡುದು. ಓಕೆ, ರೆಕಾರ್ಡಿಂಗ್ ಕಳಿಸ್ತೇನೆ ಮಾತಾಜಿ. ಯಾವ್ದು ಸಪರೇಟ್ ಆಗಿ ಕುತ್ಕೊಂಡು ನಾನು ಹೇಳ್ತೀನಿ ಅಂದ್ರೆ, ಇಲ್ಲ ನಾನು ಗುರುಜಿ ಜೊತೆನೆ ಹೇಳ್ತೀನಿ, ಇಲ್ಲ ಹೇಳೋದಿಲ್ಲ ಅಂತ. ಸ್ವಲ್ಪ ಚಿಕ್ಕ ಹುಡುಗ ಅಲ್ವಾ, ಹಠ ಮಾಡ್ತಾನೆ. ಬಟ್ ಬೇಸಿಕ್ ಇಂದಾನೆ ಇದು ಕಲ್ತ್ರೆ ಚೆನ್ನಾಗಿ ಅಂತ ಕೇಳ್ತಾರೆ. ಓಕೆ ಓಕೆ, ಎಸ್ ಮಾತಾಜಿ, ಆಯ್ತು, ಧನ್ಯವಾದ ಮಾತಾಜಿ. ಎಸ್, ಧನ್ಯವಾದ. ಓಕೆ, ಈಗ ರಿತೇಶ್ ಸರ್. ಓಕೆ, ರಿತೇಶ್ ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ಬೋದು ಸರ್? ರಿತೇಶ್, ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಅಂದ್ರೆ ನೀವು ಇವತ್ತು ಹೇಳಿದಾರಲ್ಲ, ಇದು ಅಂದ್ರೆ ಈ ಜ್ಞಾನ ಇದೆಯಲ್ಲ, ಅಂದ್ರೆ ಇಂಥವರಿಗೆ ಅಂತೇಳಿ ಕೊಡ್ಬೇಕು ಅಂತ ಹೇಳಿದ್ದೆ. ಅಂದ್ರೆ ಅಂದ್ರೆ ಈ ಅಂದ್ರೆ ಆಕ್ಚುಲಿ ಇದು 14th ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, 14th. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಅದು ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ ತುಂಬಾ ಅಲ್ಲ, ಅವರಿಗೆಲ್ಲರಿಗೂ ಕೊಡ್ಬೋದು ಅಲ್ಲಲ್ಲ? ನೋಡಿ, ಹೇಗಂದ್ರೆ ನೀವು ಫೋರ್ಸ್ ಮಾಡಿ ಕೊಡುದಲ್ಲ, ನೀವು ಕಳಿಸಿ, ಅವ್ರಿಗೆ ಇಚ್ಛೆ ಇದ್ರೆ ಅದಕ್ಕೆ ಬರ್ಬೋದು, ಅದೇನಿಲ್ಲ. ಆದ್ರೆ ನಾವೆಂತ ಹೇಳುದಂದ್ರೆ, ನೋಡಿ, ಈಗ ಮಾಂಸ ಕಟ್ ಮಾಡ್ತಾ ಇದ್ದಾನೆ ಒಬ್ಬ, ಮಾಂಸ ಕಟ್ ಮಾಡುವಾಗ ನೀವು ಹೋಗಿ ಭಗವದ್ಗೀತೆ ಇದು ಮಾಡಿದ್ರೆ ಅವ ಅದರಿಂದ ನಿಮ್ಗೆ ಚಾಪರ್ ಅಲ್ಲಿ ಹಾಕ್ತಾನೆ, ಗೊತ್ತಾಯ್ತಾ? ಹಾಗಾಗಿ ನಾವು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕು, ಒಟ್ಟು ನಾವು ಹೇಳುದಲ್ಲ. ಎಲ್ಲಿ ಹೀಗೆಂತಂದ್ರೆ ಅವ್ರು ಕ್ಲಾಸಿಗೆ ಬರ್ತಾರೆ, ಕ್ಲಾಸಿಗೆ ಬಂದ ಮೇಲೆ ನಾವು ಹೇಳ್ಬೋದು. ಇಲ್ಲದ ಎಂತ ಆಗ್ತದೆ, ನಾವು ಅವರಿಗೆ ಹೇಳುವಾಗ ಅವರು ರಿಜೆಕ್ಟ್ ಮಾಡ್ತಾರೆ. ಇದು ಅವರಾಗೆ ಬರುವಾಗ ನಾವು ಹೇಳ್ಬೋದು. ಓಕೆ ಓಕೆ. ಅಲ್ಲ, ನಮ್ಗೆ ಈಗ ನಮ್ಮ ಇದರಲ್ಲಿ ಸ್ವಲ್ಪ ಸ್ವಲ್ಪ ಪರಿವರ್ತನೆ ಈ 18 days ಕ್ಲಾಸ್ ಅಲ್ಲಿ ಮಾಡ್ಬೇಕಿದ್ರೆ ನಮ್ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಚೇಂಜ್ ಇದೆ. ನಾವು ಥಿಂಕ್ ಮಾಡುವ ಇದು ಚೇಂಜ್ ಇದೆ. ಪ್ಲಸ್ ನಾವು ತಿನ್ನೋದಾಗ್ಲಿ ಅದ್ರಲ್ಲೂ ನಾವು ಸ್ವಲ್ಪ ಸ್ವಲ್ಪ ಇದ್ ಮಾಡ್ತಾ ಇದೀವಿ. ಆ ಇಂದ್ರಿಯ ಇದೆಯಲ್ಲ, ಅದ್ರಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ. ಓಕೆ, ನಾವು ಸಪೋಸ್ ಈಗ ಒಂದು ವ್ಯಕ್ತಿ ಇದ್ದಾನೆ, ತುಂಬಾ ಬೇಡ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಇನ್ನು ಪ್ರಾಬ್ಲಮ್ ಅಲ್ಲೂ ಇದ್ದಾನೆ. ಓಕೆ, ಸಪೋಸ್ ನಾನು ಆ ವ್ಯಕ್ತಿಗೆ ಹೇಳ್ತೇನೆ, ನೋಡು, ಈ ಭಗವದ್ಗೀತೆ ಓದೋದ್ರಿಂದ ಅಥವಾ ಅದರ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ತುಂಬಾ ಅದರಿಂದ ತುಂಬಾ ಇದಿದೆ, ಬೆನಿಫಿಟ್ಸ್ ಇದೆ. ಸೊ ಅಂತವರಿಗೆ ನಾವು ಅಟ್ ಲೀಸ್ಟ್ ಒಂದು ಹೇಳ್ಬೋದಲ್ಲ. ನಾವು ಹೇಳದಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೇಳ್ಬೋದು. ನೀವು ಒಳ್ಳೆ ವಿಷಯ ನೋಡಿ, ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ, ಅದಕ್ಕೆ ಹೇಳುದು ಎಂತಂದ್ರೆ, ಅವ್ರು ಕ್ಲಾಸಿಗೆ ಬಂದ್ರೆ ನಮ್ಗೆ ಹೇಳ್ಬೋದು, ನಾವಾಗ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಕ್ಲಾಸಿಗೆ ಕರೆಸಿ ಅವರನ್ನು. ಮತ್ತೆ ಎಂತ ಅಂದ್ರೆ ನೋಡಿ, ಆಚಾರ್ಯ ಹೇಳ್ತಾರೆ, ಈಗ ಕಬ್ಬಿಣವನ್ನು ಬೆಂಕಿಗೆ ಹಾಕಿದ್ರೆ ಮತ್ತೆ ಅದು ನೋ ಮೋರ್ ಕಬ್ಬಿಣ, ಅದು ಬೆಂಕಿಯ ರೂಪ ತಾಳ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಗೆ ಎಂತವ ಕೂಡ ಎಂತ ಬೇಡದು, ಆಚಾರ್ಯ ಹೇಳ್ತಾರೆ, ನರಾದ ಅಂದ್ರೆ ಲೋವೆಸ್ಟ್ ಆಫ್ ಮ್ಯಾನ್ ಕ್ಯಾಂಡ್, ನರಾಧಮ ಅಂದ್ರೆ ನಾಯಿ ಮಾಂಸ ತಿನ್ನುವ ಕೂಡ ಬಂದ್ರು ಕೂಡ ಅವ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ಅವ ಶುದ್ಧ ಆಗ್ತಾನೆ ಅಂತ ಆಚಾರ್ಯ ಹೇಳಿದ್ದಾರೆ. ಓಕೆ, ಧನ್ಯವಾದ. ಧನ್ಯವಾದ ಧನ್ಯವಾದ. ಎಸ್, ವಿಜಯಲಕ್ಷ್ಮಿ ಮಾತಾಜಿ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್, ಎಸ್ ಡಿ ವಿಜಯಲಕ್ಷ್ಮಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಬೋದು ಮಾತಾಜಿ. ಪ್ರಭುಜಿ ನಮಸ್ತೆ. ಪ್ರಭುಜಿ ನಮಸ್ತೆ. ಪ್ರಭುಜಿ, ಇವಾಗ ಆಲ್ರೆಡಿ ನಾವು ಒಂದ್ಸತಿ ಕ್ಲಾಸ್ ಮುಗಿಸಿದೀವಿ, ಇದನ್ನ ನಾವು ಮತ್ತೆ ಜಾಯಿನ್ ಆಗಬಹುದಾ? ಆಗ್ಬೋದು. ಓಕೆ. ಮತ್ತೆ ನನಗೂ ಈ ಹಿಂದೆ ಕೇಳಿದ್ರು ಪ್ರಭುಜಿ ಕೀರ್ತನದು, ದಯವಿಟ್ಟು ನಾನು ಎಲ್ಲಾ ಕಡೆ ಹುಡುಕ್ದೆ ಸಿಗ್ಲಿಲ್ಲ, ದಯವಿಟ್ಟು ಅದ್ ಕಳ್ಸಿಕೊಟ್ರೆ ನಮಿಗೂ ಎಲ್ಲಾನು ಬೆಳಿಗ್ಗೆ ಸಂಜೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಪ್ರಭುಜಿ. ಸರಿ, ಕಳಿಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ, ಧನ್ಯವಾದಗಳು. ಧನ್ಯವಾದ. ಎಸ್, ಓಕೆ. ತುಂಬಾ ಮಂದಿ ಪ್ರಶ್ನೆ ಉಂಟು ಇವತ್ತು. ನಾಳೆ ಲಾಸ್ಟ್ ಡೇ, ಇವತ್ತು ಲಾಸ್ಟ್ ಡೇ ಅಲ್ಲ, ನಾಳೆ ಉಂಟು. ದಯವಿಟ್ಟು ಎಲ್ಲರೂ, ಯಾಕೆಂದ್ರೆ ನಾಳೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್, ಅದು ನಿಮ್ಮನ್ನು ಎಂತ ಮಾಡ್ತದೆ. ಎಸ್, ತೇಜಸ್ವಿ ಹಿರೇಮತ್. ಎಸ್, ಅನ್ಮ್ಯೂಟ್ ಮಾಡ್ಬೋದು ಮಾತಾಜಿ. ನಮಸ್ತೆ ಗುರುಜಿ. ಹೇಳಿ. ಅದೇ, ತುಂಬಾ ಧನ್ಯವಾದಗಳು ನಮ್ಗೆ ಈ ಭಗವದ್ಗೀತೆ 18 ದಿನ ನೀವು ಹೇಳ್ಕೊಟ್ಟಿದ್ದಕ್ಕೆ. ನನಗೆ ಗೊತ್ತಿರಲಿಲ್ಲ, ಈಗ ಜಸ್ಟ್ ಹೇಳಿದ್ರಿ ನೀವು ನಾಳೆ ಕೊನೆ ಕ್ಲಾಸ್ ಅಂತ. ನಾಳೆ ಕೊನೆ ಕ್ಲಾಸ್. ಎಸ್, ಇವತ್ತು ಕೊನೆಯದಲ್ಲ, ನಾಳೆ. ಅದೇ ನಾನು ನಿಮ್ಗೆ ಧನ್ಯವಾದ ಹೇಳ್ಬೇಕು ಅಂತ ನಾನು. ನೋಡಿ, ಧನ್ಯವಾದ. ನೋಡಿ, ನಾನು ಸಿಂಪಲ್ ಹೇಳ್ತೇನೆ, ನಿಮ್ದು ಎಲ್ಲರದ್ದು ಧನ್ಯವಾದ ಇವರಿಗೆ ಹೋಗ್ಲಿ, ನಮ್ಮ ಆಚಾರ್ಯ ಪ್ರಭುಪಾದಿಗೆ. ಯಾಕಂದ್ರೆ ನಾನು ಇವರು ಒಂದು ಪೋಸ್ಟ್ ಕೊಟ್ಟಿದ್ದಾರೆ, ನಾನು ಪೋಸ್ಟ್ ಮ್ಯಾನ್, ನಾನು ಪೋಸ್ಟ್ ಅನ್ನು ನಿಮ್ಗೆ ತಲುಪಿಸಿದ್ದೇನೆ ಅಷ್ಟೇ. ನನ್ನ ಕೆಲಸ, ನಾನು ಪೋಸ್ಟ್ ಮ್ಯಾನ್. ಅವ್ರು ನನಗೆ ಪೋಸ್ಟ್ ಕೊಟ್ಟಿದ್ದಾರೆ, ನಾನು ಪೋಸ್ಟ್ ಅನ್ನು ತಲುಪಿಸಿದ್ದೇನೆ ಅಷ್ಟೇ. ನಾನು ಬೇರೆ ಅದನ್ನಾರು ಮಾಡಿದಿರಲ್ಲ, ಅದಕ್ಕಾರು. ಹಾಗಾಗಿ ಧನ್ಯವಾದ ಅವರಿಗೆ ಹೋಗ್ಲಿ, ನನ್ಗೆ ಬೇಡ ಧನ್ಯವಾದ. ಯಾಕಂದ್ರೆ ನಾನು ನೀವು ಕೊಟ್ಟದ್ದು ಡೈರೆಕ್ಟ್ ಆಗಿ ಅವರಿಗೆ ಕಳಿಸ್ತಾ ಇದ್ದೇನೆ. ಸರಿ, ನಿಮ್ಗೆ ಬರುದು ಅವರಿಗೆ ಕಳಿಸ್ತಾ ಇದ್ದೇನೆ. ಆಯ್ತು. ಧನ್ಯವಾದ.
ಓಕೆ, ಈಗ ಒಂದು ನಿಮಿಷ. ತೇಜಸ್ ಅರ್ಚನಾ ಮಾತಾಜಿ. ಎಸ್ ಎಸ್ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಹೇಳಿ ಮಾತಾಜಿ. ಎಸ್ ನಾನು ಫ್ರೆಂಡ್ಸ್ಗೆಲ್ಲ ಹೇಳ್ದೆ. ಹಲೋ, ಹಾ ಹೇಳಿ ಮಾತಾಜಿ. ಫ್ರೆಂಡ್ಸ್ಗೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ದೆ. ಹಾ ಕೇಳಿಸ್ತಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ದೆ ಈ ತರ ಒಂದ್ ಮಾಡ್ತಿದ್ದಾರೆ ಟೆಂಪಲ್. ನನ್ಗೆ ಗೊತ್ತಿಲ್ಲ ಯಾರು ಮಾಡಿದ್ರೆ ಅಂತ. ನಂಗೆ ಬೈ ಚಾನ್ಸ್ ನನ್ಗೆ ಇದು ಒಂದು ಲಕ್ ಆಗಿ ನನ್ಗೆ ಒಂದು ಲಿಂಕ್ ಸಿಕ್ಕಿದ್ದು. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ, ಬಟ್ ಅವರೆಲ್ಲ ಹೇಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ಇದೇ ಲಿಂಕ್ ನ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಿದ್ದೇನೆ. ಓಕೆ, ನಾನು ಅವರಿಗೆ ಅಲ್ಲ ನಿಮ್ಗೆ ಎಲ್ಲ ಗ್ರೂಪ್ಗೆ ನಾನು ಕಳಿಸ್ತೇನೆ ನೆಕ್ಸ್ಟ್ ಬ್ಯಾಚ್ ಇದು ಲಿಂಕ್. ಆಮೇಲೆ ಮತ್ತೊಂದ್ ಏನಂತಂದ್ರೆ ಗುರುಜಿ, ಇಲ್ಲಿ ನಾವು ಬೇರೆ ಕಡೆ ಬಂದ್ ಸ್ಟೇ ಆಗಿದ್ದೀವಿ. ಬೆಂಗಳೂರಲ್ಲಿ ಕೋರಮಂಗಲ ಇದ್ದಿದ್ದು ನಾವು. ಈ ಕಡೆ ವಿಲೇಜ್ ಕಡೆ ಬಂದು ಸ್ಟೇ ಆಗಿದ್ದೀವಿ. ಸೊ ನನ್ಗೆ ಅಭ್ಯಾಸ ಇದ್ದಿದ್ರಿಂದ ನಾನು ಓದ್ತಿದ್ದೆ ಬುಕ್ಕು. ಓದ್ಬೇಕಾದ್ರೆ ಈ ಕಡೆ ವಿಲೇಜ್ ಕಡೆ ಇರೋರೆಲ್ಲ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತಲ್ವಾ, ಅವರೆಲ್ಲ ಬಂದು ಕೇಳೋರು ನನ್ಗೆ, ನಮಗೂ ಏನಾದ್ರು ಹೇಳು ಅಂತ. ನನ್ಗೇನು ಗೊತ್ತಿಲ್ಲ ಹೇಳಲಿಕ್ಕೆ. ಸೊ ನಾನೆಂತ ಹೇಳೋದು ಅಂತ. ಸೊ ನಿನ್ಗೇನು ಓದ್ತಿದೀಯೋ ಏನ್ ಅರ್ಥ ಆಗುತ್ತೆ ಅದನ್ನೇ ನಮಗೂ ಹೇಳು ಅಂತ ಹೇಳ್ಬಿಟ್ಟು ಒಂದು 5-6 ಜನ ಬಂದು ಕೂತ್ಕೊಳ್ತಾ ಇದ್ರು. ಹೇಳಿ ಅವರಿಗೆ. ಅದ್ರಲ್ಲಿ ಕೆಲವರು ಕೆಲವ್ರಿಗೆ ಕನ್ನಡ, ಕೆಲವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರತ್ತೆ, ಗೊತ್ತಾಗಲ್ಲ ಅವ್ರಿಗೆ. ಕೆಲವ್ರು ಹಿಂದಿ ಇರ್ತಾರೆ, ಆದ್ರೆ ಕನ್ನಡ ಮಾತ್ರ ಎಲ್ಲರಿಗೂ ಬರುತ್ತೆ. ಆದ್ರೆ ಓದಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಓದ್ಬಿಟ್ಟು ನನ್ಗೇನ್ ಅರ್ಥ ಆಗುತ್ತೋ ಅದನ್ನ ಹೇಳ್ಬೋದಾಗಿತ್ತು. ಸೊ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಲಾಸ್ಟ್ಗೆ ಒಂದು 3 ಜನ ಅಷ್ಟೇ ಮಿಕ್ಕಿದ್ವಿ. ಈಗ ಎಲ್ಲಾರು ಅಯ್ಯೋ ಇದೆಲ್ಲ 50 ವರ್ಷ ಆದ್ಮೇಲೆ ಮಾಡೋಂಥದ್ದು, ಈ ಹುಡುಗರಿಗೆಲ್ಲಾನು ಮಾಡಕ್ ಕೆಲ್ಸ ಇಲ್ಲ, ಸುಮ್ನೆ ಕೂತು ಬುಕ್ ಓದ್ತಾರೆ ಅಂತ ಹೊರಟೋದ್ರು. ಸೊ ನಾವಿನ್ನ ಈಗೇನ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ, ಇನ್ನೊಂದ್ ಸ್ವಲ್ಪ ಜನ ಇದ್ದಾರೆ, ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಕಡೆ ಭಜನ್ ತರ ಮಾಡಿ ದಿನಕ್ಕೆ ಹೀಗೆ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಇದೆ ಗುರುಜಿ. ಅಲ್ಲ, ಆಚಾರ್ಯರ ಬುಕ್ ಅನ್ನು ಸರಿಯಾಗಿ ಓದಿ ಅಂದ್ರೆ ಕರೆಕ್ಟ್ ಆಗಿ ಅವ್ರು ಎಂತ ಹೇಳಿದಾರೆ ಅದನ್ನೇ ಹೇಳ್ಬೇಕು, ನಮ್ದು ಓನ್ ಹೇಳ್ಬಾರ್ದು. ನಾವು ನೋಡಿ, ನಾವೀಗ ನಮ್ಮ ಪ್ರಭುಪಾದಿದ ಪುಸ್ತಕ ಭಗವದ್ಗೀತೆ ಅದನ್ನು ಓದಿ ನಾವು ಹೇಳುದು. ಹಾಗಾಗಿ ನಿಮ್ಗೆ ಕೂಡ ಹೇಳ್ಬೋದು, ಆದ್ರೆ ನಿಮ್ಮ ಓನ್ ಕೊಡ್ಬೇಡಿ. ಅಲ್ಲಿ ಅವ್ರು ಎಂತ ಹೇಳಿದ್ದಾರೆ ಭಾವಾರ್ಥದಲ್ಲಿ ಅದನ್ನೇ ಹೇಳಿ ಅವರಿಗೆ. ಆಚಾರ್ಯ ಹೇಳ್ತಾರೆ ನಮ್ಗೆ ಯಾಕೆ ಇದು ಅಂದ್ರೆ, ನೋಡಿ ಈಗ ನೀವೆಲ್ಲ ಹೇಳಿದ್ರಿ, ಕ್ರೆಡಿಟ್ ನಮ್ಗೆ ಅಲ್ಲ, ನಾವು ಜಸ್ಟ್ ರಿಪೀಟ್ ಮಾಡುದು ಅವ್ರ ಭಾವಾರ್ಥ. ಅವ್ರ ಭಾವಾರ್ಥ ಎಂತ ಕೊಟ್ಟಿದ್ದಾರೆ ಅದನ್ನೇ ರಿಪೀಟ್, ಆಗ ನಿಮ್ಗೆ ಕೂಡ ಕ್ರೆಡಿಟ್ ಸಿಗ್ತದೆ. ನಮಗ್ ಕ್ರೆಡಿಟ್ ಬೇಡ ಗುರುಜಿ. ಅಲ್ಲ ಹೇಳಿದ್ರೆ ಎಂತಂದ್ರೆ, ನಮ್ಮ ಸನಾತನ ಧರ್ಮದ ಉದ್ಧಾರಕ್ಕೆ ಹೋಗಿ ನಾವೇನೋ ಒಂದ್ ಮಾಡ್ತಿದೀವಲ್ಲ, ಖಂಡಿತ ಎಲ್ಲರಿಗೂ ಅದು ತಲುಪಲಿ. ಅಲ್ಲ ಮಾತಾಜಿ, ಎಂತಂದ್ರೆ ನಮ್ಮ ಆಚಾರ್ಯ ಪ್ರಭುಪಾದ ಕೊಟ್ಟದನ್ನೇ ರಿಪೀಟ್ ಮಾಡ್ಬೇಕು. ಆಗ ಅವರಿಗೆ ಕೂಡ ಫಲ ಉಂಟು, ನಿಮ್ಗೆ ಕೂಡ ಫಲ ಉಂಟು. ಈಗ ಎಂತಂದ್ರೆ, ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ನೀವು ಈಗ ಎಂತ ಎಣಿಸಿದಿರಿ ಅಂದ್ರೆ ನಿಮ್ಗೆ ಮಾತ್ರ ಇದ್ರಲ್ಲಿ ಪ್ರಯೋಜನ, ನನ್ಗೆ ಪ್ರಯೋಜನ ಇಲ್ಲ. ಅಲ್ಲ, ಹಾಗೆ ಅಲ್ಲ. ನಮ್ಮ ಆಚಾರ್ಯ ಹೇಳ್ತಾರೆ, ಕ್ಲಾಸ್ ಮಾಡೋದ್ರಿಂದ ನಂದು ಪ್ಯೂರಿಫಿಕೇಶನ್ ಆಗ್ತದೆ ತುಂಬಾ, ನನ್ಗೆ ತುಂಬಾ ಇದ್ರಲ್ಲಿ ನಂಗೆ ಫಲ ಉಂಟು. ಎಸ್ ಮಾತಾಜಿ, ಧನ್ಯವಾದ. ಬೇರೆ ಈಗ ಎಸ್ ಬೇರೆ ಒಂದ್ ನಿಮಿಷ, ಪಲ್ಲವಿ ಮಾತಾಜಿ. ಎಸ್ ಅನ್ಮ್ಯೂಟ್ ಮಾಡ್ಬೋದು ಮಾತಾಜಿ. ನಮಸ್ತೆ ಪ್ರಭುಜಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ನಮ್ದು ರಿಲೆವೆಂಟ್ ಇರ್ರಿಲೆವೆಂಟ್ ಡೌಟ್ ಎಲ್ಲ ಕ್ಲಿಯರ್ ಮಾಡಿದೀರಾ, ತುಂಬಾ ಥ್ಯಾಂಕ್ಸ್. ಮತ್ತೆ ಒಂದೇ ಒಂದು ಈಗ ಡೌಟ್ ಅಲ್ಲ, ಅದು ಒಂದು ನಾಲೆಜ್ ಬೇಕಿತ್ತಷ್ಟೇ. ಈಗ 4 ಆಶ್ರಮ ಇದೆಯಲ್ಲ ಮನುಷ್ಯರಲ್ಲಿ, ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ ಅಂತ. ಇದ್ರಲ್ಲಿ ವಾನಪ್ರಸ್ಥದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಇಚ್ಛೆ ಇದೆ. ಇವತ್ತಾದ್ರೂ ಪರವಾಗಿಲ್ಲ, ನಾಳೆ ಹೇಳಿದ್ರು ಚಿಂತೆ ಇಲ್ಲ ಪ್ರಭುಜಿ. ಅಲ್ಲ ಹೇಗೆ ಈಗ ಹೇಳ್ತೇನೆ ನೋಡಿ. ಬ್ರಹ್ಮಚಾರ್ಯ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗಿತ್ತಂದ್ರೆ, ಮಗು ಹುಟ್ಟಿದ ಕೂಡಲೇ ಅವನಿಗೆ ಎಂತಂದ್ರೆ ಜನ್ಮದಿಂದ ಎಲ್ಲರೂ ಶೂದ್ರವೇ. ಮತ್ತೆ ಅವನ ಮಗುವನ್ನು ಗುರು ಹತ್ರ ಕಳಿಸು, ಗುರುಕುಲಕ್ಕೆ. ಅಲ್ಲಿ ಮತ್ತೆ 25 ವರ್ಷ ಗುರು ಅವನನ್ನು ನೋಡ್ತಾನೆ. ಇವನಿಗೆ ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಅವ ಬ್ರಾಹ್ಮಣ, ಇವನಿಗೆ ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ. ಈ 3 ಕ್ವಾಲಿಟಿ ಇಲ್ಲದಿದ್ರೆ ಇವು 3 ಹೆಲ್ಪ್ ಮಾಡ್ಲಿಕ್ಕೆ ಶೂದ್ರ ಅಂತ ಅವ ಡಿಸೈಡ್ ಮಾಡುದು. ಮತ್ತೆ ಅಲ್ಲಿಂದ ಅವನಿಗೆ ಮದುವೆ ಆಗ್ಲಿಕ್ಕೆ ಇಚ್ಛೆ ಇದ್ರೆ ನೆಕ್ಸ್ಟ್ ಅವ ಗೃಹಸ್ಥಾಶ್ರಮ, ಇಲ್ಲದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವ ಸನ್ಯಾಸ. ಗೃಹಸ್ಥಾಶ್ರಮ ಆದ್ಮೇಲೆ 50 ತನಕ ಗೃಹಸ್ಥಾಶ್ರಮ. ಮತ್ತೆ ಎಂತ ಮಾಡುದು ಅಂದ್ರೆ ವಾನಪ್ರಸ್ಥ ಅಂದ್ರೆ ಅವ ಮಗು ಹೇಗಂದ್ರೆ 25 ಮದುವೆ ಆದ್ರೆ ಅವನಿಗೆ 50 ಆಗೋ ಒಂದು 24 ಆಗ್ತದೆ ಮಗುವಿಗೆ. ಮತ್ತೆ ಅವ ಮಗುವಿಗೆ ಜವಾಬ್ದಾರಿ ಕೊಟ್ಟು ಅವ ಮತ್ತೆ ವಾನಪ್ರಸ್ಥ ಹೋಗುದು. ಮತ್ತೆ 75 ನಂತರ ಸನ್ಯಾಸ. ಆದ್ರೆ ಇದು ಹೇಗಂದ್ರೆ ಇದು ಮುಂಚಿನ ಕಾಲದಲ್ಲಿ ಆಗ್ತಿತ್ತು. ಈಗ ಹೇಗಂದ್ರೆ, ಈಗ ಆಚಾರ್ಯ ಹೇಳ್ತಾರೆ ಯಾರು ಕೂಡ ಗೃಹಸ್ಥಾಶ್ರಮ ಫಾಲೋ ಮಾಡೋದಿಲ್ಲ ಸರಿಯಾಗಿ. ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಕೂಡ ಎಂತ ಅಂದ್ರೆ ಕೃಷ್ಣನನ್ನು ಸೆಂಟರ್ ಅಲ್ಲಿ ಇಡ್ಬೇಕು.
ಈಗ ಎಲ್ಲರೂ ಆಚಾರ್ಯ ಹೇಳ್ತಾರೆ ಗೃಹಮೇಧಿ. ಗೃಹಮೇಧಿ ಅಂದ್ರೆ ಇಂದ್ರಿಯ ಸುಖದಲ್ಲಿ ಇದ್ದಾರೆ. ಹಾಗಾಗಿ ಇದೆಲ್ಲ ವಿಷಯ ಮಾತ್ರ. ವಾನಪ್ರಸ್ಥ ಅಂದ್ರೆ ನಾವು ತೀರ್ಥಯಾತ್ರೆಗೆ ಹೋಗುದು. ಈಗ ನೋಡಿ ವಿದುರ ತೀರ್ಥಯಾತ್ರೆಗೆ ಹೋದ ಯುದ್ಧ ಆಗುವಾಗ, ಈ ತರ ತೀರ್ಥಯಾತ್ರೆಗೆ ಹೋಗುದು ಮಾತ್ರ. ಚೈತನ್ಯ ಮಹಾಪ್ರಭು ಎಂತ ಹೇಳಿದ್ದಾರೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ವಾನಪ್ರಸ್ಥ ಮಾಡಬಹುದು. ಹೇಗೆ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಸ್ಥಾನಿಸಿತ ತೀರ್ಥಯಾತ್ರೆಗಳು ಹೋಗ್ಬೇಕು. ನಾವು ಕೂಡ ಒಂದು 3 ವರ್ಷಕ್ಕೆ 3 ಎಲ್ಲ ಹೋಗ್ತೇವೆ, ಎಲ್ಲರೂ ಸೇರಿ ಹೋಗ್ತೇವೆ. ಆದ್ರೆ ಹೇಗೆ ಅಂದ್ರೆ ಸ್ಥಾನಿಸಿತ ನೀವು ಜಪ ಮಾಡೋದ್ರಿಂದ ಆ ಒಂದು ಪ್ಲೇಸ್ ಅಲ್ಲಿ ನೀವು ಇದ್ದು ನಿಮ್ಗೆ ಕೃಷ್ಣ ಪ್ರಜ್ಞೆ ಮಾಡಬಹುದು. ಅಂದ್ರೆ ವಾನಪ್ರಸ್ಥ ಅಂದ್ರೆ ಅಡ್ವಾನ್ಸ್ ಆಗ್ಲಿಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ. ಗೃಹಸ್ಥಾಶ್ರಮ ಬಿಟ್ಟು ಅಲ್ಲಿ ಕೂಡ ಇರ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗ್ಲಿಕ್ಕೆ. ತಿಳಿದ ಮಾತಾಜಿ? ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಪಲ್ಲವಿ ಮಾತಾಜಿ ತಿಳಿದಲ್ಲ? ಹಾ ತಿಳಿತು ಪ್ರಭುಜಿ. ಥ್ಯಾಂಕ್ ಯು. ಓಕೆ, ಈಗ ಮಂಜುಳಾ ಮಾತಾಜಿ. ಎಸ್ ಎಸ್ ಮಾತಾಜಿ. ನಮಸ್ತೆ ಗುರುಜಿ. ನಮಸ್ತೆ ಮಾತಾಜಿ. ಇದು ಈ ಜಪ ಹೇಗೆ ನಾವು ಮಾಡ್ಬೇಕು? ಸರಿಯಾದ ಕ್ರಮ ಹೇಗೆ? ಈಗ ನಾವು ಜಪ ಮಾಡ್ತಾ ಇರ್ತೀವಿ, ಮನಸ್ಸೆಲ್ಲೆಲ್ಲ ಹೋಗ್ತಾ ಇರುತ್ತೆ. ಅದು ಹಾಗೆ ನೋಡಿ, ಈಗ ನೀವು ಮಗುವನ್ನು ಸ್ವಿಮ್ಮಿಂಗ್ ಹಾಕ್ತೀರಿ. ಸ್ವಿಮ್ಮಿಂಗ್ ಆಗುವಾಗ ಫಸ್ಟ್ ದಿವಸನೇ ಅವನಿಗೆ ಈಜ್ಲಿಕ್ಕೆ ಬರ್ತದಾ? ಇಲ್ಲ, ನೀರೆಲ್ಲ ಕುಡಿಬೇಕು ಅವ ಸ್ವಲ್ಪ. ಮತ್ತೆ ಎಂತ ಅಂದ್ರೆ ಅವ ಪ್ರಾಕ್ಟೀಸ್ ಮಾಡ್ಬೇಕು, ಲೆಗ್ ಬೀಟ್ ಮಾಡ್ಬೇಕು, ಮತ್ತೆ ಹ್ಯಾಂಡ್ ಮೂವ್ಮೆಂಟ್ ಮಾಡ್ಬೇಕು. ಈ ತರ ಮಾಡ್ತಾ 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 ಮತ್ತೆ ಫ್ಲೋಟಿಂಗ್ ಕಲಿಬೇಕು. ಈ ತರ ಎಲ್ಲ ಮಾಡಿ ಮತ್ತೆ ಅವನಿಗೆ ಈಜು ಬರ್ತದೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಜಪ ಕೂಡ ಹಾಗೆ. ಈಗ ಜಪ ಮಾಡ್ಬೇಕು, ನಮ್ಗೆ ಆಚಾರ್ಯ ಹೇಳಿದ ಜಪ ಮಾಡೋಕೆ ಜಪ ಮಾಡ್ಬೇಕು. ಕಾನ್ಸೆಪ್ಟ್ ಎಲ್ಲೆಲ್ಲಿ ಬರ್ತದೆ, ಯಾವ್ದೋ ಥಿಂಕಿಂಗ್ ಬರ್ತದೆ, ಮಾತ್ರ ಮಾಡ್ತಾ 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 ಪ್ಯೂರಿಟಿ ಮತ್ತೆ ಬರೋದು. ಹಾಗಾಗಿ ನಾವು ಈಗ ಜಪವನ್ನು ಬಿಡಬಾರ್ದು. 16 ಸುತ್ತು ನಾವು ಹೇಗೆ ಅಂದ್ರೆ ನಮ್ಗೆ ಈಗ ರೂಲ್ಸ್. ಈಗ ಹೇಗಂದ್ರೆ ಒಬ್ಬ ಕಾಲೇಜಲ್ಲಿ ಒಬ್ಬ ಅಥ್ಲೆಟ್ ಇದ್ದಾನೆ. ಅಥ್ಲೆಟಿಗೆ ಅವನಿಗೆ ಒಂದು ಗುರು ಹೇಳ್ತಾನೆ ನೀನು ಫಸ್ಟ್ ½ an hour ವಾರ್ಮ್ ಅಪ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಆಗ ಅವ ವಾರ್ಮ್ ಅಪ್ ಮಾಡ್ತಾನೆ. ಅದರಲ್ಲಿ ಅವನಿಗೆ ರಿಸಲ್ಟ್ ಇಲ್ಲ, ಆದ್ರೂ ಕೂಡ ಅವನ ಗುರು ಹೇಳಿದಾಗೆ ಮಾಡುದು. ಅದೇ ರೀತಿ ನಾವು ಕೂಡ ಜಪವು ಈಗ ನಮ್ಮ ಮೈಂಡ್ ಎಲ್ಲೆಲ್ಲಿ, ಯಾಕಂದ್ರೆ ನಾವು ಕೋಟಿ ಲೈಫ್ ತೆಗೆದಿದ್ದೇವೆ. ಆ ಕೋಟಿ ಲೈಫ್ ಎಲ್ಲ ಪ್ರಜ್ಞೆಯು ಅಲ್ಲಿ ಉಂಟು ಚಿತ್ತದಲ್ಲಿ. ಹಾಗಾಗಿ ಅದು ಹೋಗ್ಬೇಕಿದ್ರೆ ಇಟ್ ಟೇಕ್ಸ್ ಟೈಮ್. ಅದು ಮತ್ತೆ ಆಗ್ತದೆ, ಮತ್ತೆ ಎಲ್ಲವೂ ಕರೆಕ್ಟ್ ಆಗ್ತದೆ. ಆದ್ರೆ ಮಾಡುದು ಬಿಡ್ಬೇಡಿ. ಮಾಡ್ತಾ ಮಾಡ್ತಾ ನಿದ್ದೆ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟಿರ್ತೀವಿ. ಬಟ್ ಅದೇ ಮಾಡ್ತಾ ಇರ್ಬೇಕು. ಆಕ್ಚುಲಿ ನಮ್ಮ ಸ್ಥಿತಿ ಅದು ಮಾತಾಜಿ. ಹೇಗಂದ್ರೆ ನಿದ್ದೆ ಸ್ಥಿತಿಗೆ ಹೋಗುದು ಅದು ಅಂದ್ರೆ ನಾವು ಹೇಗಂದ್ರೆ ಕೃಷ್ಣನ ಸಪರೇಟ್ ಆಗಿ ಆಚಾರ್ಯ ಹೇಳ್ತಾರೆ ಕೋಟಿ ಲೈಫ್ ತೆಗೆದಿದ್ದೇವೆ ಅಂತೆ. ನಾವು ಸಪರೇಟ್ ಆಗಿದ್ದೇವೆ. ಈಗ ಒಮ್ಮೆಲೆ ಅದು ಹೇಗೆ ಆಗುದು? ಒಮ್ಮೆಲೆ ಆಗುದಿಲ್ಲ. ಆದ್ರೆ ಮಾಡ್ತಾ 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 ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಮತ್ತೆ ನಿಮ್ಗೆ ಸಕ್ಸಸ್ ಸಿಕ್ಕಿಯೇ ಸಿಗ್ತದೆ. ಅದೇ ಹೇಳುದು, ಸತ್ವಗುಣದಲ್ಲಿ ಫಸ್ಟಿಗೆ ವಿಷದಂತೆ ಇರ್ತದೆ, ಮತ್ತೆ ಅಮೃತ ಆಗ್ತದೆ. ಮತ್ತೆ ನೋಡಿ ನೀವು ಮಾಡಿದ ಮೇಲೆ ನಿಮ್ಗೆ ಎಷ್ಟು ಟೇಸ್ಟ್ ಬರ್ತದೆ. ನಾಳೆದು ಕ್ಲಾಸ್ ನೋಡಿ, ಬೇಸಿಕಲಿ ಇದರ ಬಗ್ಗೆ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಲ್ಲ ನಾಳೆ ಹೇಳ್ತೇನೆ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಾಳೆ. ನಿಮ್ದು ನಾಳೆ 1 ಗಂಟೆ ನಿಮ್ಮ ಲೈಫ್ ಚೇಂಜ್ ಮಾಡ್ತದೆ ಆ ಕ್ಲಾಸ್. ಇನ್ನ ಒಂದು ಪ್ರಶ್ನೆ ಗುರುಜಿ. ಹೇಳಿ ಮಾತಾಜಿ. ಎಸ್. ಹರೇ ಕೃಷ್ಣ. ಅದೇನ್ ಕೆಲವೊಂದ್ಸಲ ಏನಾದ್ರು ಕೇಳ್ಬೇಕಾದ್ರೆ ಬ್ಲಾಂಕ್ ಆಗ್ಬಿಡ್ತೀವಿ. ಏನೋ ಅನ್ಕೊಂಡಿರ್ತೀವಿ, ಅಷ್ಟಕ್ಕೆ ಮರ್ತೋಗ್ಬಿಡುತ್ತೆ. ಈ ತರ ಆಗುತ್ತೆ ಗುರುಜಿ. ಬ್ಲಾಂಕ್ ಆಗುದು ಯಾವಾಗ? ನಮ್ಗೆ ಕೃಷ್ಣ ಪ್ರಜ್ಞೆ ಇಲ್ಲದೆ ನಾವು ಬ್ಲಾಂಕ್ ಆಗ್ತೇವೆ. ಕೃಷ್ಣ ಪ್ರಜ್ಞೆ ಬಂದ್ರೆ ಎಲ್ಲವೂ ಸರಿ ಆಗ್ತದೆ. ಯಾಕಂದ್ರೆ ನೋಡಿ, ಬ್ಲಾಂಕ್ ಆಗುವಾಗ ಅಂದ್ರೆ ಈಗ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಈಗ ಅವ ಸ್ಲೀಪಿಂಗ್ ಮೋಡ್ ಅಲ್ಲಿ ಇದ್ದಾನೆ, ಮಲಗಿದ ಸ್ಟೇಜ್ ಅಲ್ಲಿ ಇದ್ದಾನೆ. ಯಾವಾಗ ನಾವು ಇದು ಜಪವನ್ನು ಮಾಡ್ತೇವ, ಆಗ ಪರಮಾತ್ಮ ಸ್ಟ್ರೈಟ್ ಆಗ್ತಾನೆ, ಎದ್ದು ನಿಲ್ತಾನೆ, ಮತ್ತೆ ನಿಮ್ಗೆ ಬುದ್ಧಿ ಕೊಡ್ತಾ ಬರ್ತಾನೆ. ಹೀಗೆ ಮಾಡು ನೋಡಿ. ಎಲ್ಲ ನಮ್ಮ ಶುದ್ಧ ಭಕ್ತರದೆಲ್ಲ ಲೈಫ್ ನೋಡಿ, ಅವರೆಲ್ಲ ಮಾಡಿದೆಲ್ಲ ಮಿರಾಕಲ್. ಯಾಕೆ ಮಿರಾಕಲ್? ಯಾಕಂದ್ರೆ ಪರಮಾತ್ಮ ತುಂಬಾ ಅವೇಕನ್ ಆಗಿದ್ದಾನೆ, ಮತ್ತೆ ಅವ ಡೈರೆಕ್ಷನ್ ಕೊಡ್ತಾ ಬರ್ತಾನೆ. ಗೊತ್ತಾಯ್ತಾ? ಎಸ್. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಎಸ್. ಓಕೆ, ಈಗ ರಾಘವೇಂದ್ರ ಸರ್. ಎಸ್, ರಾಘವೇಂದ್ರ ಸರ್. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ಈಗ ಕರ್ಮದಲ್ಲಿ ನಾವು ಕರ್ಮದ ಫಲಗಳನ್ನು ಅಪೇಕ್ಷಿಸಬಾರದು ಅಂತ ನನಗೆ ಅರ್ಥ ಆಯ್ತು ಈಗ. ಬಟ್ ಕರ್ಮದಲ್ಲಿ ಆಸಕ್ತಿನೂ ಇರಬಾರ್ದು ಅಂತ ಅದು ನನಗೆ ಇನ್ನ ಅಷ್ಟು ಗೊತ್ತಾಗ್ತಿಲ್ಲ ಆಕ್ಚುಲಿ. ಹೇಗೆ ಅಂದ್ರೆ ನೋಡಿ, ಇದಕ್ಕೆ ನಾನು ಒಂದು ಉದಾಹರಣೆ, ನಮ್ಮ ಆಚಾರ್ಯ ಹೇಳಿದ ಉದಾಹರಣೆ, ಹಾಗಾಗಿ ನಾನು ಹೇಳ್ತೇನೆ, ಬೇಜಾರು ಮಾಡಬೇಡಿ. ಹೇಗಂದ್ರೆ ಆಚಾರ್ಯ ಹೇಳ್ತಾರೆ ಅಂದ್ರೆ, ಒಂದು ಹುಡುಗಿ ಅವಳು
ಕಲಿಯುವಾಗ ಅವಳಿಗೆ ಒಂದು ಅಫೇರ್ ಇರ್ತದೆ ಕಾಲೇಜಲ್ಲಿ. ಮತ್ತೆ ಎಂತಾಗ್ತದೆ, ಕಾಲೇಜ್ ಮುಗ್ದ ಕೂಡಲೇ ಅವಳು ಹೇಳ್ತಾರೆ ತಂದೆ ಪೇರೆಂಟ್ಸ್ಗೆ. ಹಾಗೆ ತಂದೆ ತಾಯಿಯವರು ಎಂತ ಹೇಳ್ತಾರೆ, ಇಲ್ಲ ಅದು ಆದ್ರೆ ನಾವು ಸಾಯ್ತೇವೆ, ಹಾಗೆಲ್ಲ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾರೆ. ಮತ್ತೆ ಅವಳು ಆಯ್ತು ಪೇರೆಂಟ್ಸ್ಗೋಸ್ಕರ ಎಂತ ಮಾಡ್ತಾಳೆ, ಆಯ್ತು ನಾನು ಅದು ಬಿಡ್ತೇನೆ, ನೀವು ಯಾವ್ದು ಹುಡುಕುದು ಅದನ್ನ ಮದ್ವೆ ಆಗ್ತೇನೆ ಅಂತ. ಮತ್ತೆ ಅವಳು ಮದ್ವೆ ಆಗ್ತಾಳೆ. ಮದ್ವೆ ಹಾಕಿದ ಮೇಲೆ ಮದ್ವೆ ಆದ ಮೇಲೆ ಅವಳು ಅದನ್ನೆಂತ ಅಂದ್ರೆ ಕಂಪ್ಲೀಟ್ ಅದು ಟಚ್ಚೇ ಇಲ್ಲ, ಸರಿಯಾಗಿ ಗಂಡನನ್ನು ಇದು ಎಂತ ಹೇಳುದು ಎಲ್ಲ ಸೇವೆ ಮಾಡ್ತಿದ್ದಾಳೆ ಕರೆಕ್ಟ್ ಆಗಿ. ಒಂದು ಹೆಣ್ಣು ನೋಡಿ, ಆಚಾರ್ಯ ಇದರಲ್ಲಿ ಇನ್ನೊಂದು ಹೇಳ್ತಾರೆ, ಹೇಗಂದ್ರೆ ಎಲ್ಲರಿಗೂ ಗಂಡಸರಿಗೆ ಸೀತೆ ಅಂತ ಹೆಂಡತಿ ಬೇಕು, ಮತ್ತೆ ಹೆಂಗಸರಿಗೆ ರಾಮನಂತರ ಗಂಡ ಬೇಕು. ಆದ್ರೆ ಆಚಾರ್ಯ ಹೇಳ್ತಾರೆ ಯಾರು ಅದಕ್ಕೆ ಕ್ವಾಲಿಫೈ ಆಗ್ಲಿಲ್ಲ ಅಂತ. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ನಮ್ಗೆ ರಾಮನಂತ ಗಂಡ ಬೇಕು, ನನಗೆ ಸೀತೆ ಅಂತ ಹೆಂಡತಿ ಬೇಕು, ಆದ್ರೆ ನಾವು ಅದಕ್ಕೆ ಹರದಿಲ್ಲ. ಆದ್ರೆ ನಮ್ಗೆ ಇನ್ನೊಬ್ರಲ್ಲಿ ನಾವು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ, ಇದನ್ನ ಅಲ್ಲಿ ಹೇಳ್ತಾರೆ. ಹಾಗಾಗಿ ಅದು ಎಂತ ಇದೆ ಅಂದ್ರೆ ಮತ್ತೆ ಕರೆಕ್ಟ್ ಆಗಿ ಸೀತೆ ಎಂತ ಮಾಡ್ಬೇಕು ಆ ತರ ಅವಳು ಮಾಡ್ತಾ ಇದ್ದಾಳೆ. ಅಂದ್ರೆ ಕರೆಕ್ಟ್ ಆಗಿ ಗಂಡನನ್ನು ಯೋಗಕ್ಷೇಮ ಎಲ್ಲವನ್ನು ಮಾಡ್ತಾ ಇದ್ದಾಳೆ. ಆದರೆ ಅವಳು ಮುಂಚೆ ಮಾಡಿದಂಥದ್ದು, ಅವನೊಟ್ಟಿಗಿದ್ದದ್ದು ಅದು ನೆನಪು ಬರ್ತಾ ಇರ್ತದೆ. ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ ಅಂತೆ. ಈಗ ನೀವು ಕರ್ಮವನ್ನು ಮಾಡಿ, ಆದ್ರೆ ಕಾನ್ಸ್ಟೆಂಟ್ ಆಗಿ ನಿಮ್ಮ ಸ್ಮರಣೆಯಲ್ಲಿ ಆ ಕೃಷ್ಣಂದು ಬರ್ಬೇಕಂತೆ. ಅದನ್ನ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸರ್. ಕ್ಲಿಯರ್ ಆಗಿ ತಿಳಿತಾ ಸರ್? ಸೊ ಕರ್ಮದಲ್ಲಿ ಬೇರೆ ಆಸಕ್ತಿ ಇರಬಾರ್ದು. ಅಂದ್ರೆ ನೀವು ಕರ್ಮ ಮಾಡ್ತಾ ಇರುವಾಗ ನೀವು 8 ಗಂಟೆ ಆಚಾರ್ಯ ಹೇಳಿದ್ದಾರೆ 8 ಗಂಟೆ ಮಾಡ್ಬೇಕು, ಆದ್ರೆ ಆ ಕೃಷ್ಣನ ಸ್ಮರಣೆ ನಿಮ್ಮಲ್ಲಿ ಇರ್ಬೇಕಂತೆ. ಅದು ಹೇಗೆಂದ್ರೆ ಆ ಹುಡುಗಿ ಅವಳು ಫ್ಯಾಮಿಲಿಯನ್ನು ಒಳ್ಳೆ ಸೀತೆ ತರ ನೋಡ್ತಾ ಇದ್ದಾಳೆ, ಅದು ಕೂಡ ಆ ನೆನಪೊಂದು ಅವಳಿಗೆ ಬರ್ತಾ ಇರ್ತದೆ. ಅದು ಅದೇ ರೀತಿ ನಾವು ನಮ್ಮ ಕೆಲಸ ಮಾಡುವಾಗ ನಮ್ಗೆ ಆ ಕೃಷ್ಣನ ಸ್ಮರಣೆ ಅನ್ನೋದು ಇರ್ಬೇಕಂತೆ. ಕ್ಲಿಯರ್ ಆಯ್ತು ಸರ್? ಇನ್ನೊಂದು ಪ್ರಶ್ನೆ ಇತ್ತು. ಈಗ ನಾವು ರಾತ್ರಿ ಮಲಗಿದಾಗ ಅದು ನಮ್ಮ ಮನಸ್ಸಿನ ಮತ್ತೆ ಆತ್ಮದ ಸ್ಥಿತಿ ಹೇಗಿರುತ್ತೆ ಅಂತ. ಯಾಕಂದ್ರೆ ನಾವು ಮಲಗಿದಾಗ ನಮ್ಗೇನು ಗೊತ್ತೇ ಆಗಲ್ಲ, ನಾಳೆ ಬೆಳಿಗ್ಗೆ ಹೇಳ್ತೀವಿ ಅಂಡ್ ನಾವು ಹೋಗ್ತೀವಿ ಮತ್ತೆ. ಸೊ ಆ ಮಲಗಿದಾಗ ಆ ಸ್ಥಿತಿ ಯಾವ ತರ ಇರುತ್ತೆ ಅಂತ. ಇದು ತುಂಬಾ ಅಡ್ವಾನ್ಸ್ಡ್ ಕ್ವಶನ್. ಹೇಗೆಂದ್ರೆ ಭಕ್ತಿಯಲ್ಲಿ ಯಾರು ಅಡ್ವಾನ್ಸ್ ಆಗಿದ್ದಾರೆ ಈ ಪ್ರಶ್ನೆ ಕೇಳ್ತಾರೆ. ಒಳ್ಳೆ ಪ್ರಶ್ನೆ ಸರ್. ಓಕೆ ನೋಡಿ, ಹೇಗೆ ಅಂದ್ರೆ ಇದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ ನಮ್ದು ನಿಜವಾದ ರೂಪ ನಾವು ಮಲಗುವಾಗ ಗೊತ್ತಾಗ್ತದಂತೆ. ಹೇಗಂದ್ರೆ ಆಗ ನಮ್ದು ಎಲ್ಲ ಎಂತ ಹೇಳ್ತಾರೆ, ಈಗ ನಾವು ದಿನವಿಡೀ ನಾವು ಭಕ್ತಿ ಮಾಡ್ತಾ ಇರ್ಬೋದು, ಶೋ ಆಫ್ ಮಾಡ್ತಾ ಇರ್ಬೋದು, ಆದ್ರೆ ಮಲಗುವಾಗ ನಮ್ಮ ಆ ಸರ್ಟನ್ ಸ್ಟೇಜ್ ಗೊತ್ತಾಗ್ತದಂತೆ, ನಮ್ಗೆ ಯಾವ ಸ್ಮರಣೆ ಉಂಟು ಅದು ಗೊತ್ತಾಗ್ತದೆ. ಮತ್ತೆ ಹೇಗೆ ಅಂದ್ರೆ ನೋಡಿ, ಆಚಾರ್ಯರು ಎಂತ ಹೇಳ್ತಾರೆ ಅಂದ್ರೆ ಈಗ ನಾವು ಮಲಗ್ತೇವೆ, ಮಲಗುವಾಗ ಆತ್ಮವು ಎವರ್ ಫ್ರೆಶ್ ಅಂತ. ಎವರ್ ಫ್ರೆಶ್ ಅಂದ್ರೆ ಯಾವಾಗ್ಲೂ ಉತ್ಸಾಹದಿಂದ ಇರ್ತದಂತೆ. ಅಂದ್ರೆ ಅದಕ್ಕೆ ಮಲಗಲಿಕ್ಕೆ ಇಷ್ಟವೇ ಇಲ್ಲ ಆತ್ಮಕ್ಕೆ, ಆದ್ರೆ ದೇಹಕ್ಕೆ ಮಲಗಬೇಕಂತ ಆಗ್ತದೆ. ಅದಕ್ಕೆ ಎಂತ ಆಗ್ತದೆ, ಫೋರ್ಸ್ಫುಲಿ ಆತ್ಮವನ್ನು ಅಲ್ಲಿ ತರ್ತೇವೆ. ಆದ್ರೆ ಮೈಂಡ್ ಎಂತ ಮಾಡ್ತದೆ, ಮೈಂಡ್ ಇಮಿಡಿಯೇಟ್ ಆತ್ಮವನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ. ಮತ್ತೆ ಮೈಂಡಿಗೆ ಸಾಕಾಗ್ತದೆ. ಅಂದ್ರೆ ಕನಸು ಅನ್ನೋದು ಅದು ಆಚಾರ್ಯ ಹೇಳ್ತಾರೆ, ಮೈಂಡಿಗೆ ಸಾಕಾಗ್ತದೆ, ವಾಪಸ್ ಆ ದೇಹಕ್ಕೆ ವಾಪಸ್ ತರ್ತದೆ. ಆಗ ಆತ್ಮನಿಗೆ ಎಂತಾಗ್ತದೆ ಅಂದ್ರೆ ಟೆನ್ಷನ್. ಅಂದ್ರೆ ಆತ್ಮ ಯಾವಾಗಲೂ ಆಕ್ಟಿವ್, ತುಂಬಾ ಆಕ್ಟಿವ್. ಆದ್ರೆ ಮೈಂಡ್ ಟಯರ್ಡ್ ಆದಾಗ ಮೈಂಡ್ ಬಂದು ಅಲ್ಲಿ ಕೂತ್ಕೊಳ್ತದೆ. ಇಲ್ಲದ್ರೆ ಆತ್ಮನಿಗೆ ಪೂರ್ತಿ ಇದಿರ್ಲಿಕ್ಕೆ ಆಸೆ. ಹಾಗಾಗಿ ನೋಡಿ, ಶುದ್ಧ ಭಕ್ತರೆಲ್ಲ ಅವರಿಗೆ ಮಲಗುವುದು ಆಸಕ್ತಿ ಇಲ್ಲ, ಯಾಕಂದ್ರೆ ಅವ್ರ ದೇಹದ ನೆಲೆಯಲ್ಲಿ ಇಲ್ಲ. ಕ್ಲಿಯರ್ ಆಯ್ತಾ ಸರ್ ಇದು? ಗೊತ್ತಾಯ್ತು. ಸೊ ಮನಸ್ಸಿಗೆ ಡೈರೆಕ್ಟ್ ಲಿಂಕ್ ಇದೆ ಹಂಗಾರೆ ಆತ್ಮಕ್ಕೆ? ಎಸ್. ಸಾಯುವಾಗ ಮನಸ್ಸು ನಮ್ಮ ಆತ್ಮವನ್ನು ಕೊಂಡೋಗುದು ನೆಕ್ಸ್ಟ್ ದೇಹಕ್ಕೆ. ಓಕೆ, ಧನ್ಯವಾದಗಳು. ಧನ್ಯವಾದ ಸರ್. ಓಕೆ, ತುಂಬಾ ಒಳ್ಳೆ ಪ್ರಶ್ನೆ. ಓಕೆ, ಈಗ ಗ್ಯಾಲಕ್ಸಿ ಆನ್ ಅನ್ಮ್ಯೂಟ್ ಮಾಡ್ಬೋದು ಸರ್. ಗ್ಯಾಲಕ್ಸಿ ಆನ್ 7 ಅನ್ಮ್ಯೂಟ್ ಮಾಡ್ಬೋದು. ಗ್ಯಾಲಕ್ಸಿ ಆನ್ 7 ಅನ್ಮ್ಯೂಟ್ ಮಾಡ್ಬೋದು. ಪ್ರಶ್ನೆ ಉಂಟಾ ಸರ್? ಗ್ಯಾಲಕ್ಸಿ ಆನ್ 7 ಅನ್ಮ್ಯೂಟ್ ಮಾಡ್ಬೋದು. ಹರೇ ಕೃಷ್ಣ ಸರ್, ಅನ್ಮ್ಯೂಟ್ ಮಾಡ್ಬೋದು ಸರ್. ರಿಕ್ವೆಸ್ಟ್ ಕಳಿಸಿದ್ದೇನೆ ಅನ್ಮ್ಯೂಟಿಗೆ, ಅನ್ಮ್ಯೂಟ್ ಮಾಡ್ಬೋದು ಸರ್. ಓಕೆ, ಬಿಡಿ ಅವರು
ಏನು ಮಾತಾಡೋ ಸ್ಟೇಜ್ ಅಲ್ಲಿ ಇಲ್ಲ. ಓಕೆ, ಹಾಗಾದ್ರೆ ನಾಳೆ ಕೂಡ ಲಾಸ್ಟ್ ಕ್ಲಾಸ್ ಉಂಟು. ಎಸ್, ಈಗ ಒಮ್ಮೆ ಲಾಸ್ಟ್ಗೆ ಒಂದು ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಕೃಷ್ಣ ಚೈತನ್ಯ. ಗುರುಜಿ ಶ್ರೀಕೃಷ್ಣ, ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹಾ, ಹೇಳಿ ಹೇಳಿ. ಗುರುಜಿ, ನಂದು ಒಂದು ಚಿಕ್ಕ ಪ್ರಶ್ನೆ ಇದೆ. ಇನ್ ಕಾಂಟೆಕ್ಸ್ಟ್ ವಿತ್, ನಾನು ವಿಲಾಸ್ ಅಂತ ಬೆಂಗಳೂರಿಂದ, ಇನ್ ಕಾಂಟೆಕ್ಸ್ಟ್ ವಿತ್ ಶ್ರೀಕೃಷ್ಣ ಕಾನ್ಶಿಯಸ್ನೆಸ್, ಇದು ಚತುರ್ವರ್ಣ ಸಿಸ್ಟಮ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಚತುರ್ವರ್ಣ ಸಿಸ್ಟಮ್ ಬಗ್ಗೆ ಇನ್ ಕಾಂಟೆಕ್ಸ್ಟ್ ವಿತ್ ಶ್ರೀ ಕೃಷ್ಣ ಕಾನ್ಶಿಯಸ್ನೆಸ್. ಚತುರ್ವರ್ಣ ಅಂದ್ರೆ ನೋಡಿ, ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೇಳುದಲ್ಲ, ಚತುರ್ವರ್ಣ ಅಂದ್ರೆ ಅದೇ ನೋಡಿ. ಇದು ಬೇಸಿಕ್ ಮಾಡಿದೆ ಅಂತಂದ್ರೆ ನೀವು ಯಾವುದೇ ವರ್ಣ ಇರಲಿ, ಅಲ್ಟಿಮೇಟ್ ಆಗಿ ಕೃಷ್ಣನ ಸೆಂಟರ್ ತರಬೇಕು. ಫಸ್ಟ್ ಆಫ್ ಆಲ್ ಕಲಿಯುಗದಲ್ಲಿ ಆ ವರ್ಣ ಸಿಸ್ಟಮ್ ಇಲ್ಲ, ಮತ್ತೆ ಕೃಷ್ಣ ಕೂಡ ಇಲ್ಲ. ಮತ್ತೆ ಹೇಗೆ ಒಂದು ಎಂತ ಹೇಳುದು ಪ್ರೋಗ್ರೆಸ್ ಇರುವುದು? ಪ್ರೋಗ್ರೆಸ್ ಇರ್ಬೇಕಾದ್ರೆ ಆ ವರ್ಣಗಳು ಇರ್ಬೇಕು, ಮತ್ತೆ ಸೆಂಟ್ರಲ್ ಕೃಷ್ಣ ಇರ್ಬೇಕು. ಈಗ ಆ ವರ್ಣ ಕೂಡ ಇಲ್ಲ, ಸೆಂಟ್ರಲ್ ಕೃಷ್ಣ ಕೂಡ ಇಲ್ಲ. ಹಾಗಾಗಿ ನಿಮ್ಗೆ ಆ ಎಂತ ಹೇಳುದು ಪ್ರಾಸ್ಪರಸ್ ಇಲ್ಲ. ಓಕೆ ಗುರುಜಿ. ಎಸ್. ಅಲ್ಲ ಗುರುಜಿ, ಆಕ್ಚುಲಿ ಚತುರ್ವರ್ಣ ಅಲ್ಲಿ ಏನ್ ಬರ್ತಿದ್ದಾರೆ, ಮನುವಾದಲ್ಲಿ ಏನಿದೆ, ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ 4 ವರ್ಣಗಳಿದಾವೆ. ಇದರಲ್ಲಿ ಮನುವಾದಲ್ಲಿ ಏನ್ ಹೇಳ್ತಾರೆ, ಇವರು ಕೆಳಗಡೆ ಇದ್ದವರು 3 ಜನ ಸೇರಿಬಿಟ್ಟು ಬ್ರಾಹ್ಮಣರಿಗೆ ಸೇವೆ ಮಾಡ್ಬೇಕಂತ ಆತರ ಇದೆ. ಸೊ ಇಲ್ಲಿ ಬ್ರಾಹ್ಮಣರ ಜಗದಲ್ಲಿ ಕೃಷ್ಣನ ಸೇವೆ ಮಾಡ್ಬೇಕಾ ಹೇಗೆ? ಇನ್ ಕಾಂಟೆಕ್ಸ್ಟ್ ವಿತ್ ಕೃಷ್ಣ ಕಾನ್ಶಿಯಸ್ನೆಸ್ ಐ ಆಮ್ ಆಸ್ಕಿಂಗ್. ಬ್ರಾಹ್ಮಣ ಕೂಡ ಕೃಷ್ಣನ ಸೇವೆ ಮಾಡುದು ನೋಡಿ. ಬ್ರಾಹ್ಮಣ ಸೇವೆ ಮಾಡುದಂದ್ರೆ ಆತರ ಅಲ್ಲ. ಹೇಗೆ ಅಂದ್ರೆ ನೋಡಿ, ರಾಜಋಷಿಗಳೆಲ್ಲ ಇದ್ರು. ರಾಜಋಷಿಗಳು ಹಿಂದಿನ ಕಾಲದಲ್ಲಿ ಅವರು ಆ ಬ್ರಾಹ್ಮಣನ ಹತ್ರ ಕೇಳಿ ಮತ್ತೆ ಅವರು ಇದು ಮಾಡ್ತಿದ್ರು, ಯಾವುದು ರೂಲ್ ಮಾಡ್ತಾ ಇದ್ರು. ಯಾಕಂದ್ರೆ ನೋಡಿ, ಆಚಾರ್ಯ ಎಂತ ಹೇಳುದಂದ್ರೆ ತಲೆ ಮತ್ತೆ ಕೈ ಮತ್ತೆ ಹೊಟ್ಟೆ ಮತ್ತೆ ಕಾಲು. ಬ್ರಾಹ್ಮಣನಿಗೆ ತಲೆ, ಕ್ಷತ್ರಿಯನಿಗೆ ಕೈ, ಮತ್ತೆ ವೈಶ್ಯನಿಗೆ ಹೊಟ್ಟೆ, ಶೂದ್ರನಿಗೆ ಕಾಲು. ಈಗ ಎಲ್ಲವೂ ಇಂಪಾರ್ಟೆಂಟ್, ಆದ್ರೆ ಜಾಸ್ತಿ ಇಂಪಾರ್ಟೆಂಟ್ ತಲೆ. ಗೊತ್ತಾಯ್ತಾ? ಆಗ ಅದರ ಕಾರಣ ಕೈ ಕಟ್ ಮಾಡುದು ಅದಲ್ಲ, ಎಲ್ಲವೂ ಇಂಪಾರ್ಟೆಂಟ್, ಎಲ್ಲವೂ ದೇಹದ ಅಂಗ. ಯಾಕಂದ್ರೆ ಗುರುಜಿ, ಏನೋ ಗೃಹ ಪ್ರವೇಶ ಆಯ್ತು, ಏನೋ ಒಳ್ಳೆ ಕಾರ್ಯಕ್ರಮ ಆಯ್ತು, ಅವಾಗ ಏನಂದ್ರೆ ನಾವು ಸ್ವಾಮಿಗಳಿಗೆ ಕರಿತೀವಿ, ಸ್ವಾಮಿಗಳು ಪಾದ ಪೂಜೆ ಮಾಡ್ತೀವಿ. 500 ಅವ್ರಿಗೆ ಪಾದ ಪೂಜೆ ಮಾಡ್ಬಿಟ್ಟು ಅವರಿಂದ ಸತ್ತಾಗ ಅಥವಾ ಮತ್ತೆ ಇದು ಆದಾಗ ಅವರನ್ನೇ ಇದು ಮಾಡ್ತೀವಿ. ಮತ್ತೆ ಗೃಹ ಪ್ರವೇಶದಲ್ಲಿ ಬ್ರಾಹ್ಮಣರಿಗೆ ಕರೆದು ಬಿಟ್ಟು ಅವರಿಗೆ ನಾವು ಸತ್ಯನಾರಾಯಣ ಪೂಜೆ ಅಲ್ಲಿ ಈ ತರ ನಮ್ಮ ಸಂಸ್ಕೃತಿ. ಹೌದೌದು. ಅಲ್ಲ, ನೀವು ನೀವು ಹೇಳುವ ಕೃಷ್ಣ ಬರ್ಬೇಕು. ಮೈನ್ ಏಮ್ ಅಂತಂದ್ರೆ ಕೃಷ್ಣ, ಅವರು ಕೂಡ ಕೃಷ್ಣನೇ ಇದು ಮಾಡುದು. ಗೊತ್ತಾಯ್ತಾ? ಓಕೆ ಓಕೆ. ಇವಾಗ ಅಂದ್ರೆ ಸೆಂಟ್ರಲ್ ಏನೇ ಪೂಜೆ ಮಾಡಿದ್ರು ಸೆಂಟ್ರಲ್ ಅಲ್ಲಿ ಕೃಷ್ಣ ಇಟ್ಕೊಂಡ್ರೆ ಓಕೆ. ಬೇರೆ ಆಸ್ ಯೂಶುವಲ್, ಬೇರೆ ಪದ್ಧತಿಗಳು ಆಸ್ ಯೂಶುವಲ್ ಏನ್ ಆಸ್ ಯೂಶುವಲ್. ಹೌದೌದು, ಎಲ್ಲವೂ ಆಸ್ ಯೂಶುವಲ್. ಸರಿ ಗುರುಜಿ, ಸೆಂಟ್ರಲ್ ಅಲ್ಲಿ ಕೃಷ್ಣ. ಸರಿ ಗುರುಜಿ, ತುಂಬಾ ಧನ್ಯವಾದಗಳು. तोड़ना नहीं है, जोड़ना है. तोड़ना नहीं, जोड़ना है. कृष्णा को जोड़ना है बस. कृष्णा को सेंटर में रख के सभी काम रखना है बस. श्री कृष्णा कॉन्शियसनेस से शुरू करना है, सभी काम शुरू करना है. सब कुछ कुशल होगा, मंगल होगा. ठीक है गुरुजी, बहुत बहुत धन्यवाद. धन्यवाद. आपका स्पीच बहुत अच्छा लगा. सारा दिन हम बहुत एंजॉय किया. श्री कृष्ण भगवान सबको अच्छा करे बस. थैंक यू सो मच. हैव ए वंडरफुल डे. हरे कृष्ण. हरे कृष्ण. हरे कृष्णा. ओके.